ಲೈವ್ ಆಗಿದೆ ನಿಮ್ಗೆ ಹರೇ ಕೃಷ್ಣ. ಧನ್ಯವಾದ. ಪೋಸ್ಟ್ ಮಾಡ್ತೀರಾ? ಮಾಡ್ತೇನೆ ಮತ್ತೆ. ಲೈವ್ ಮಾಡಿ. ಹ್ಮ್ ಮಾಡಿದ್ದೇನೆ ನೋಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರೇಯರ್ ಮಾಡೋಣ. ಹರೇ ಕೃಷ್ಣ ಎಲ್ರು ಹೇಳಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಶ್ರೀ ಗೋವಿಂದ ಜಯ ಭಕ್ತವೃಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಅದ್ವೈತ ಚಂದ್ರ ಜಯ ನಿತ್ಯಾನಂದ. ಗೌರಂಗ 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 ಗೌರಂಗ. ಗೌರಂಗ 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 ಗೌರಂಗ. ಗೌರಾಂಗ 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 ಗೌರಾಂಗ. ಗೌರಾಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ. ಗೌರಾಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ. ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ. ಗೌರಾಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ್ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ ಚೈತನ್ಯ ಮಹಾಪ್ರಭುಗಳ ಹೆಸರು ಗೌರಾಂಗ ಅಂತ ಗಟ್ಟಿ ಕೂಗ್ಬೇಕಂತೆ ನಾವು. ಗೌರಂಗ ಗೌರಂಗ ಅಂತ ಗಟ್ಟಿ ಕರಿಬೇಕಂತೆ ನಾವು. ತುಂಬಾ ಪ್ರೀತಿಯಿಂದ ಗೌರಂಗ ಅಂತ ಕೈ ಮೇಲೆ ಮಾಡಿ ಕೂಗ್ಬೇಕು. ಕೈ ಮೇಲೆ ಯಾಕೆ ಮಾಡುವಂತಹದ್ದು? ಯಾಕೆ ಕೈ ಮೇಲೆ ಮಾಡಿ ಕೂಗ್ಬೇಕು? ಗೌರಂಗ ಶರಣಾಗಿದ್ದೀವಿ ಅಂತ ಮಾತಾಜಿ. ಶರಣಾಗಿದ್ದೀವಿ. ಶರಣಾಗತ ಅದು. ನಮ್ಮನ್ನು ಕಾಪಾಡ್ಬೇಕು. ಮೇಲೆ ಎತ್ತಬೇಕಲ್ಲ ಅವನು, ನಮ್ಮನ್ನು ಕಾಪಾಡುವಂತ ನಾವು ಅಲ್ವಾ. ಗೌರಂಗ ಅಂತ ಗಟ್ಟಿಯಾಗಿ ಕರಿಬೇಕು. ಮತ್ತೆ ಕುಣಿಬೇಕು ಅಲ್ವಾ. ಅವ್ರು ಹೇಗೆ ನರ್ತಿಸಿ ತೋರಿಸ್ತಾರಲ್ವಾ ಭಗವಂತನ ಮುಂದೆ ನಾವು ನರ್ತಿಸಿದಾಗ ನಮ್ಮ ಪಾಪಗಳೆಲ್ಲ ಅಹಂಕಾರ ಎಲ್ಲ ಹೊರಟು ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನರ್ತನ ಮಾಡ್ಬೇಕು ಭಗವಂತನ ಮುಂದೆ ಅಂತ ಹೇಳ್ತಾರೆ. ಈಗ ಪ್ರಾರ್ಥನೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಮೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗರ ಜಾತಂ ಸಾಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ.
ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಈ ಸಂಜೆಯ ತರಗತಿಗೆ, ಚೈತನ್ಯ ಚರಿತಾಮೃತ ತರಗತಿಗೆ ಸ್ವಾಗತ ಸುಸ್ವಾಗತ. ಹರೇ ಇವತ್ತು ಕೃಷ್ಣ. ನಮ್ಗೆ 18ನೇ ಅಧ್ಯಾಯ ಕೊಟ್ಟಿದ್ದಾರೆ. ನಿನ್ನೆ ನಾವೇನು ಓದಿದ್ದೇವೆ ಅದರ ಮುಂದುವರಿಕೆಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಅವರು ಬೃಂದಾವನ ಭೇಟಿ ಮಾಡಿದಾರಲ್ವಾ, ಅದರ ಮುಂದುವರಿಕೆಯಾಗಿ ಕೊಟ್ಟಿದ್ದಾರೆ. ಅಧ್ಯಾಯ 18 ಚೈತನ್ಯ ಮಹಾಪ್ರಭುಗಳು ಬೃಂದಾವನಕ್ಕೆ ಭೇಟಿ ಕೊಡುವಂತ. ಓದೋಣ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬೃಂದಾವನಾದ್ಯಂತ ಸಂಚರಿಸಿ ಚಲನಶೀಲ ಮತ್ತು ಚಲನರಹಿತ ಎಲ್ಲಾ ಜೀವಿಗಳನ್ನು ತಮ್ಮ ನೋಟಗಳಿಂದ ಸಂತೋಷ ಪಡಿಸಿದರು. ಭಗವಂತನು ಎಲ್ಲರನ್ನೂ ನೋಡುವುದರಲ್ಲಿ ವೈಯಕ್ತಿಕವಾಗಿ ಹೆಚ್ಚಿನ ಆನಂದವನ್ನು ಪಡೆದನು. ಈ ರೀತಿಯಾಗಿ ಶ್ರೀ ಗೌರಂಗನು ಬೃಂದಾವನದಲ್ಲಿ ಸಂಚರಿಸಿದನು. ಭಗವಂತ ಇಡೀ ಬೃಂದಾವನ ಎಲ್ಲ ಸಂಚಾರ ಮಾಡ್ತಾನಂತೆ. ಯಾವುದು ಚಲಿಸುವುದಿಲ್ಲ, ಯಾವ ಚಲನ ಮಾಡ್ತಾ ಇದೆ, ಎಲ್ಲ ಜೀವಿಗಳನ್ನು ತಮ್ಮ ನೋಟಗಳಿಂದ ನೋಡಿ ಸಂತೋಷ ಪಡ್ತಾರೆ. ಭಗವಂತನು ಎಲ್ಲರನ್ನೂ ನೋಡುವುದರಲ್ಲಿ ವೈಯಕ್ತಿಕವಾಗಿ ಹೆಚ್ಚಿನ ಆನಂದವನ್ನು ಪಡೆದನು ಹೇಳ್ತಾರೆ. ಹಾಗೆ ಈ ರೀತಿಯಾಗಿ ಗೌರಂಗನು ಬೃಂದಾವನದಲ್ಲಿ ಸಂಚರಿಸಿದನು. ಆಗ ಯಾರೋ ಗೌರಾಂಗ ಅಂತಿದ್ರಲ್ವಾ, ರಂಗ ಕಲ್ಲರ್, ಭಗವಂತಂದು ಗೌರ ಕಲ್ಲರ್, ಅಂಗ ಗೌರಂಗ, ಅಂಗ ಶರೀರ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮಾನಂದದಿಂದ ನರ್ತಿಸಿದರು. ಆದರೆ ಅವರು ಅರಿತ್ ಗ್ರಾಮಕ್ಕೆ ಬಂದಾಗ ಅವರ ಇಂದ್ರಿಯ ಗ್ರಹಿಕೆ ಜಾಗೃತವಾಯಿತು. ಅಲ್ಲಿ ಅರಿಕ್ ಗ್ರಾಮ ಅಂತ ಹೇಳಿ ಅಲ್ಲಿ ಬರ್ತಾರೆ. ಆಗ ಅವರಿಗೆ ಒಂಥರ ಎಚ್ಚರಿಕೆ ಆದಾಗೆ ಆಗ್ತದಂತೆ. ಇಂದ್ರಿಯ ಗ್ರಹಿಕೆಗಳು ಜಾಗೃತವಾಗ್ತವೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ಥಳೀಯ ಜನರನ್ನು ಕೇಳಿದರು, ರಾಧಾಕುಂಡ ಎಲ್ಲಿದ್ದಾಳೆ? ಯಾರು ಅವನಿಗೆ ತಿಳಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವನ ಜೊತೆಗಿದ್ದ ಬ್ರಾಹ್ಮಣನಿಗೂ ತಿಳಿದಿರಲಿಲ್ಲ. ಯಾರಿಗೂ ಗೊತ್ತಿಲ್ಲ. ರಾಧಾಕುಂಡ ಅಂದ್ರೆ ಯಾರಿಗೂ ಗೊತ್ತಿರ್ತದೆ ಅಲ್ವಾ? ಅದು ದ್ವಾಪರ ಯುಗದಲ್ಲಿ ನಡೆದಿರುವಂತಹ ಕತೆ. ಇದು ಕಲಿಯುಗದ ಜನರಿಗೆ ಅದು ಗೊತ್ತಿರ್ಲಿಕ್ಕೆ ಸಾಧ್ಯವಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ಥಳೀಯ ಜನರನ್ನು ಕೇಳಿದರು, ರಾಧಾಕುಂಡ ಎಲ್ಲಿದ್ದಾಳೆ? ಯಾರು ಅವರಿಗೆ ತಿಳಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರ ಜೊತೆಗಿದ್ದ ಬ್ರಾಹ್ಮಣನಿಗೂ ತಿಳಿದಿರಲಿಲ್ಲ. ಆಗ ಭಗವಂತನಿಗೆ ರಾಧಾಕುಂಡ ಎಂಬ ಪವಿತ್ರ ಸ್ಥಳವು ಇನ್ನು ಮುಂದೆ ಗೋಚರಿಸುವುದಿಲ್ಲ ಎಂದು ಅರ್ಥವಾಯಿತು. ಆದಾಗ್ಯೂ ಸರ್ವಜ್ಞ ಪರಮಪುರುಷನಾದ ದೇವೋತ್ತಮನು 2 ಭತ್ತದ ಗದ್ದೆಗಳಲ್ಲಿ ರಾಧಾಕುಂಡ ಮತ್ತು ಶ್ಯಾಮಕುಂಡವನ್ನು ಕಂಡುಕೊಂಡನು. ಭಗವಂತ ಸರ್ವಜ್ಞ ಅಲ್ವಾ, ಎಲ್ಲಿ ಏನಿದೆ ಎಲ್ಲ ಗೊತ್ತಿದೆ ಅವನಿಗೆ. ಅವನು ಅದನ್ನು ಕಂಡು ಹಿಡಿತಾನೆ ಅಂತ ಹೇಳ್ತಾರೆ. 2 ಭತ್ತದ ಗದ್ದೆ ಒಳಗೆ ಅವನು ಅದನ್ನು ಕಂಡು ಹಿಡಿತಾನೆ. ಸ್ವಲ್ಪ ನೀರು ಮಾತ್ರ ಇತ್ತಂತೆ, ಆದ್ರೆ ಅವನು ಅಲ್ಲಿ ಸ್ನಾನ ಮಾಡಿದನು. ಭಗವಂತ ಸ್ವಲ್ಪ ನೀರಲ್ಲಿ ಕೂಡ ಸ್ನಾನ ಮಾಡ್ತಾರೆ. ಭತ್ತದ ಗದ್ದೆಗಳ ಮಧ್ಯದಲ್ಲಿರುವ ಈ 2 ಕೊಳಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ನಾನ ಮಾಡುತ್ತಿರುವುದನ್ನು ಗ್ರಾಮದ ಜನರು ನೋಡಿದಾಗ ಅವರು ತುಂಬಾ ಆಶ್ಚರ್ಯಚಕಿತರಾದರು. ನಂತರ ಭಗವಂತನು ಶ್ರೀ ರಾಧಾಕುಂಡನಿಗೆ ಪ್ರಾರ್ಥನೆ ಸಲ್ಲಿಸಿದನು. ಆ ರಾಧಾಕುಂಡ ದೊಡ್ಡ ಸರೋವರ ಅದು. ಅದಕ್ಕೆ ಈಗ ದೊಡ್ಡದಿದೆ, ಆಗ ಚಿಕ್ಕ ಚಿಕ್ಕ 2 ಕೊಳಗಳಾಗಿ ಆ ಒಂದು ಗದ್ದೆಯಲ್ಲಿ ಇತ್ತಂತೆ. ಅದನ್ನ ನೋಡಿ ಅವ್ರೇನ್ ಮಾಡ್ತಾರೆ, ತುಂಬಾ ಆಶ್ಚರ್ಯರಾಗ್ತಾರೆ. ಮತ್ತೆ ಅದರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಆ ರಾಧಾಕುಂಡಕ್ಕೆ. ಮತ್ತೆ ಅವರು ಸ್ನಾನ ಕೂಡ ಮಾಡ್ತಾರೆ. ಎಲ್ಲ ಗೋಪಿಕೆಯರಲ್ಲಿ ರಾಧಾರಾಣಿ ಅತ್ಯಂತ ಪ್ರಿಯಳು. ಅದೇ ರೀತಿ ರಾಧಾಕುಂಡ ಎಂದು ಕರೆಯಲ್ಪಡುವ ಸರೋವರವು ಭಗವಂತನಿಗೆ ತುಂಬಾ ಪ್ರಿಯವಾಗಿದೆ. ಏಕೆಂದರೆ ಅದು ಶ್ರೀಮತಿ ರಾಧಾರಾಣಿಗೆ ತುಂಬಾ ಪ್ರಿಯವಾಗಿದೆ. ರಾಧಾರಾಣಿಗೆ ತುಂಬಾ ಪ್ರಿಯವಾದ ಕುಂಡ ಅದು. ಅಲ್ಲಿ ಅವರ ರಾಸ ನೃತ್ಯಗಳು, ಅವರ ಒಂದು ಪ್ರೇಮಮಯ ನೃತ್ಯಗಳೆಲ್ಲ ಅಲ್ಲಿ ಅವ್ರು ಮಾಡ್ತಾ ಇದ್ರು ಭಗವಂತನ ಜೊತೆ. ಅದರಿಂದ ಅವರಿಗೆ ತುಂಬಾ ಇಷ್ಟವಾದದ್ದು. ಶ್ರೀಮತಿ ರಾಧಾರಾಣಿಯು ಭಗವಾನ್ ಕೃಷ್ಣನಿಗೆ ಅತ್ಯಂತ ಪ್ರಿಯಳಾಗಿರುವಂತೆ ರಾಧಾಕುಂಡ ಎಂದು ಕರೆಯಲ್ಪಡುವ ಆಕೆಯ ಸರೋವರವು ಅವನಿಗೆ ಅತ್ಯಂತ ಪ್ರಿಯವಾಗಿದೆ. ಎಲ್ಲ ಗೋಪಿಕೆಯರಲ್ಲಿ ಶ್ರೀಮತಿ ರಾಧಾರಾಣಿ ಖಂಡಿತವಾಗಿ ಅತ್ಯಂತ ಪ್ರಿಯಳು. ಭಗವಂತನಿಗೆ ರಾಧಾರಾಣಿ ಅಂದ್ರೆ ತುಂಬಾ ಪ್ರೀತಿ. ಆ ಸರೋವರದಲ್ಲಿ ಶ್ರೀಕೃಷ್ಣ ಮತ್ತು ಶ್ರೀಮತಿ ರಾಧಾರಾಣಿ ಪ್ರತಿದಿನ ನೀರಿನಲ್ಲಿ ಆಟವಾಡುತ್ತಿದ್ದರು ಮತ್ತು ದಡದಲ್ಲಿ ರಸನೃತ್ಯ ಮಾಡುತ್ತಿದ್ದರು. ರಾಸನೃತ್ಯ. ವಾಸ್ತವವಾಗಿ ಆ ಸರೋವರದಲ್ಲಿ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡುವವರಿಗೆ ಶ್ರೀಮತಿ ರಾಧಾರಾಣಿಯಂತಹ ಪರಮಾನಂದದ ಪ್ರೀತಿಯನ್ನು ಶ್ರೀಕೃಷ್ಣನು ನೀಡುತ್ತಾನೆ. ಇವೆಲ್ಲ ಹೋದ್ರೆ ರಾಧಾಕುಂಡದಲ್ಲಿ ಸ್ನಾನ ಮಾಡಿ ಬನ್ನಿ ನೋಡಿ, ಶ್ರೀಕೃಷ್ಣನ ಪರಮಾನಂದ ಪ್ರೀತಿ ನಿಮ್ಗೆ ಸಿಗ್ತದೆ ಅಂತ ಹೇಳ್ತಾರೆ. ರಾಧಾಕುಂಡನ ಆಕರ್ಷಣೆಯು ಶ್ರೀಮತಿ ರಾಧಾರಾಣಿಯ ಆಕರ್ಷಣೆಯಷ್ಟೇ ಮಧುರವಾಗಿದೆ. ಅದೇ ರೀತಿ ಅಥವಾ ಸರೋವರದ ಮಹಿಮೆಗಳು ಶ್ರೀಮತಿ ರಾಧಾರಾಣಿಯಷ್ಟೇ ಶ್ರೇಷ್ಠವಾಗಿವೆ. ಅಲ್ಲಿಯ ಮಹಿಮೆಗಳು ಕೂಡ ರಾಧಾರಾಣಿಯಷ್ಟೇ ಶ್ರೇಷ್ಠ ಇದೆ ಅಂತ ಹೇಳ್ತಾರೆ. ಅದ್ಭುತವಾದ ಅಲೌಕಿಕ ಗುಣಗಳಿಂದಾಗಿ ರಾಧಾಕುಂಡವು ಕೃಷ್ಣನಿಗೆ ಶ್ರೀಮತಿ ರಾಧಾರಾಣಿಯಷ್ಟೇ ಪ್ರಿಯವಾದದ್ದು.
ಆ ಸರೋವರದಲ್ಲಿಯೇ ಸರ್ವ ಸಂಪನ್ನನಾದ ಭಗವಾನ್ ಶ್ರೀಕೃಷ್ಣನು ಶ್ರೀಮತಿ ರಾಧಾರಾಣಿಯೊಂದಿಗೆ ತನ್ನ ಲೀಲೆಗಳನ್ನು ಬಹಳ ಆನಂದ ಮತ್ತು ಅಲೌಕಿಕ ಆನಂದದಿಂದ ಮಾಡಿದನು. ಅಲ್ಲಿ ಭಗವಂತ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಏನ್ ಮಾಡ್ತಿದ್ದ, ಯಾವಾಗ್ಲೂ ಅವರ ನೃತ್ಯಗಳು, ಲೀಲೆಗಳು, ರಾಸ ಲೀಲೆಗಳು ಎಲ್ಲ ಮಾಡ್ತಾ ಇದ್ದ ರಾಧಾರಾಣಿಯ ಜೊತೆ. ಅದು ಹೇಗೇನಿತ್ತು, ಅಲೌಕಿಕವಾಗಿತ್ತು ಅಂತ ಹೇಳ್ತಿದ್ದ. ಅಲೌಕಿಕ ಆನಂದದಿಂದ ಮಾಡ್ತಿದ್ದ ಭಗವಂತ. ರಾಧಾ ಕುಂಡದಲ್ಲಿ ಒಮ್ಮೆ ಸ್ನಾನ ಮಾಡುವವರು ಶ್ರೀಮತಿ ರಾಧಾರಾಣಿಯ ಶ್ರೀಕೃಷ್ಣನ ಮೇಲಿನ ಪ್ರೀತಿಯ ಆಕರ್ಷಣೆಯನ್ನು ಪಡೆಯುತ್ತಾನೆ. ಈ ಲೋಕದಲ್ಲಿ ಯಾರೂ ಶ್ರೀ ರಾಧಾ ಕುಂಡನ ಮಹಿಮೆ ಮತ್ತು ಮಾಧುರ್ಯವನ್ನು ವರ್ಣಿಸಲು ಸಾಧ್ಯ ಇಲ್ಲ. ವರ್ಣನೆಗೆ ಮೀರಿದ್ದು, ವರ್ಣಾತೀತವಾಗಿದೆ ಅದು ಅಂತ ಹೇಳ್ತಾರೆ. ಅದರಿಂದ ರಾಧಾರಾಣಿಗಿಂತ ರಾಧಾಕುಂಡ ಶ್ರೇಷ್ಠವಾದದ್ದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ರಾಧಾಕುಂಡನಿಗೆ ಪ್ರಾರ್ಥನೆ ಸಲ್ಲಿಸಿದರು. ಪರಮಾನಂದದ ಪ್ರೀತಿಯಿಂದ ತುಂಬಿ ಅವರು ರಾಧಾಕುಂಡದ ದಡದಲ್ಲಿ ಭಗವಾನ್ ಕೃಷ್ಣನು ಮಾಡಿದ ಲೀಲೆಗಳನ್ನು ನೆನಪಿಸಿಕೊಳ್ಳುತ್ತಾ ದಡದಲ್ಲಿ ನೃತ್ಯ ಮಾಡಿದರು. ಭಗವಾನ್ ಕೃಷ್ಣನ ನೃತ್ಯ ನೆನಪಾಗ್ತದೆ. ಇವರು ರಾಧಾರಾಣಿಯ ಭಾವದಲ್ಲಿ ಇರ್ತಾರೆ ಅಲ್ವಾ, ಅದನ್ನು ನೆನಪಿಸಿಕೊಳ್ತಾರೆ. ಮತ್ತೆ ಅವರು ಕೂಡ ನೃತ್ಯ ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ನಂತರ ರಾಧಾಕುಂಡದ ಮಣ್ಣಿನ ತಿಲಕದಿಂದ ತಮ್ಮ ದೇಹವನ್ನು ಗುರುತಿಸಿಕೊಂಡರು. ಅಲ್ಲಿಯ ಮಣ್ಣನ್ನೆಲ್ಲ ತಕೊಂಡು ತಮ್ಮ ದೇಹಕ್ಕೆ ಅವರು ತಿಲಕವನ್ನೆಲ್ಲ ಹಚ್ಕೊಳ್ತಾರೆ. ಮತ್ತು ಬಲಭದ್ರ ಭಟ್ಟಾಚಾರ್ಯರ ಸಹಾಯದಿಂದ ಅವರು ಸ್ವಲ್ಪ ಮಣ್ಣನ್ನು ಸಂಗ್ರಹಿಸಿ ತನ್ನೊಂದಿಗೆ ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ತಾರೆ. ಅಲ್ಲಿ ಗೋಪಿಚಂದನ ಅಂತ ಹೇಳ್ತಾರಲ್ಲ. ರಾಧಾಕುಂಡದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಮನಸ ಸರೋವರಕ್ಕೆ ಹೋದರು. ಅಲ್ಲಿಂದ ಗೋವರ್ಧನ ಬೆಟ್ಟವನ್ನು ನೋಡಿದಾಗ ಅವರು ಸಂತೋಷದಿಂದ ತುಂಬಿ ಹೋದರು. ಯಾಕಂತ ಹೇಳಿದ್ರೆ ಗೋವರ್ಧನ ಅಂದ್ರೆ ಸಾಕ್ಷಾತ್ ಭಗವಂತನೇ, ಕೃಷ್ಣನೇ ಗೋವರ್ಧನ ಅಂದ್ರೆ. ಅದರಿಂದ ಈ ರಾಧಾರಾಣಿಗೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಹಾಗೆ ಭಗವಂತನನ್ನು ನೋಡಿದಾಗ ಚೈತನ್ಯ ಮಹಾಪ್ರಭುಗಳು ಸಂತೋಷದಿಂದ ತುಂಬಿ ಹೋಗ್ತಾರೆ. ಭಗವಂತನು ಗೋವರ್ಧನ ಬೆಟ್ಟವನ್ನು ನೋಡಿದಾಗ ತಕ್ಷಣವೇ ನೆಲದ ಮೇಲೆ ಕೋಲಿನಂತೆ ಬಿದ್ದು ನಮಸ್ಕರಿಸಿದರು. ಉದ್ದಂಡ ನಮಸ್ಕಾರ ಮಾಡ್ತಾರಂತೆ. ಗೋವರ್ಧನ ಬೆಟ್ಟದಿಂದ ಒಂದು ಬಂಡೆಯ ತುಂಡನ್ನು ಅಪ್ಪಿಕೊಂಡು ಹುಚ್ಚನಾದನು. ಶ್ರೀಕೃಷ್ಣನೇ ಅಂತ ತಿಳ್ಕೊಂಡು ಒಂದು ಬಂಡೆ ತುಂಡನ್ನು ಅಪ್ಪಿಕೊಳ್ತಾರೆ, ಮತ್ತೆ ಹುಚ್ಚನಾಗೆ ಮಾಡ್ತಾರೆ ಭಗವಂತ. ಪರಮಾನಂದ ಪ್ರೇಮದಿಂದ ಹುಚ್ಚನಾಗಿ ಭಗವಂತನು ಗೋವರ್ಧನ ಗ್ರಾಮಕ್ಕೆ ಬಂದನು. ಅಲ್ಲಿ ಹರಿದೇವ ಎಂಬ ದೇವರನ್ನು ನೋಡಿ ಅವನಿಗೆ ನಮಸ್ಕರಿಸಿದನು. ಹರಿದೇವ ಅನ್ನುವ ದೇವರಿದೆ ಅಂತೆ ಆ ಗ್ರಾಮದಲ್ಲಿ. ಹರಿದೇವನು ನಾರಾಯಣನ ಅವತಾರ ಮತ್ತು ಅವನ ನಿವಾಸವು ಮಥುರಾ ಕಮಲದ ಪಶ್ಚಿಮ ದಳದಲ್ಲಿದೆ. ಮಥುರಾ ಕಮಲ ಅಂದ್ರೆ ಹೂ. ಆ ಕಮಲದ ಪಶ್ಚಿಮ ದಳದಲ್ಲಿ ಇದೆ ಅಂತೆ, ಎಸಳಿನಲ್ಲಿ ಇದೆ ಅಂತ ಹೇಳ್ತಾರೆ. ನಾರಾಯಣನ ಅವತಾರ ಮತ್ತೆ ಅವನ ನಿವಾಸ. ಪರಮಾನಂದ ಪ್ರೇಮದಿಂದ ಹುಚ್ಚರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹರಿದೇವ ದೇವತೆಯ ಮುಂದೆ ನೃತ್ಯ ಮಾಡಲು ಪ್ರಾರಂಭಿಸಿದರು. ಭಗವಂತನ ಅದ್ಭುತ ಕಾರ್ಯಗಳನ್ನು ಕೇಳಿ ಎಲ್ಲಾ ಜನರು ಅವನನ್ನು ನೋಡಲು ಬಂದರು. ಇಲ್ಲಿ ಜನರೆಲ್ಲ ನೋಡ್ಲಿಕ್ಕೆ ಬರ್ತಾರೆ. ಚೈತನ್ಯ ಮಹಾಪ್ರಭುಗಳ ಪರಮಾನಂದ ಪ್ರೇಮ ಮತ್ತು ವೈಯಕ್ತಿಕ ಸೌಂದರ್ಯವನ್ನು ಕಂಡ ಜನರು ಆಶ್ಚರ್ಯಚಕಿತರಾದರು. ಹರಿದೇವ ದೇವತೆಗೆ ಸೇವೆ ಸಲ್ಲಿಸಿದ ಪುರೋಹಿತರು ಭಗವಂತನಿಗೆ ಉತ್ತಮ ಸ್ವಾಗತ ನೀಡಿದರು. ಅವರನ್ನು ಸ್ವಾಗತ ಮಾಡ್ತಾರೆ ಅಲ್ಲಿ ಭಟ್ರು. ಬ್ರಹ್ಮಕುಂಡದಲ್ಲಿ ಭಟ್ಟಾಚಾರ್ಯರು ಅಡುಗೆ ಮಾಡಿದರು ಮತ್ತು ಭಗವಂತನು ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿದ ನಂತರ ಅವರ ಊಟವನ್ನು ಸ್ವೀಕರಿಸಿದರು. ಆ ರಾತ್ರಿ ಭಗವಂತನು ಹರಿದೇವನ ದೇವಾಲಯದಲ್ಲಿ ತಂಗಿದನು ಮತ್ತು ರಾತ್ರಿಯಲ್ಲಿ ಅವರು ಚಿಂತಿಸಲು ಪ್ರಾರಂಭಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು, ನಾನು ಎಂದಿಗೂ ಗೋವರ್ಧನ ಬೆಟ್ಟವನ್ನು ಹತ್ತುವುದಿಲ್ಲವಾದರೆ ಗೋಪಾಲರಾಯನನ್ನು ಹೇಗೆ ನೋಡಲು ಸಾಧ್ಯ ಎಂದು ಯೋಚಿಸಿದರು. ಗೋಪಾಲರಾಯ ಗೊತ್ತಲ್ಲ ನಿಮ್ಗೆ, ಮಾಧವೇಂದ್ರ ಪುರಿಯವರು ಆ ಗೋಪಾಲ ಅನ್ನುವ ಒಂದು ಮೂರ್ತಿಯನ್ನು ಅಲ್ಲಿ ಗೋವರ್ಧನದಲ್ಲಿ ಪೂಜಿಸ್ತಾ ಇದ್ದಾರೆ ಈಗ. ಅದನ್ನ ಅಲ್ಲಿ ಹೇಗೆ ನಾನು ನೋಡ್ಲಿಕ್ಕೆ ಸಾಧ್ಯ, ಅಲ್ಲಿ ಹೋಗದಿದ್ರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಗೋಪಾಲನನ್ನು ನೋಡ್ಬೇಕಲ್ಲ ಇಲ್ಲಿ ತನಕ ಬಂದ್ಮೇಲೆ. ಈ ರೀತಿಯಲ್ಲಿ ಯೋಚಿಸ್ತಾ ಭಗವಂತನು ಮೌನವಾಗಿದ್ದನು ಮತ್ತು ಅವನ ಚಿಂತನೆಯನ್ನು ತಿಳಿದುಕೊಂಡು ಭಗವಾನ್ ಗೋಪಾಲನು ಒಂದು ತಂತ್ರವನ್ನು ಮಾಡಿದನು. ನೋಡಿ, ಭಗವಾನ್ನೇ ಒಂದು ತಂತ್ರ ಮಾಡ್ತಾನಂತೆ. ಗೋವರ್ಧನ ಬೆಟ್ಟದಿಂದ ಕೆಳಗೆ ಬರುವಾಗ ಭಗವಾನ್ ಗೋಪಾಲರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಸಂದರ್ಶನ ನೀಡಿದರು. ಚೈತನ್ಯ ಮಹಾಪ್ರಭುಗಳಿಗೆ ಸಂದರ್ಶನ ಕೊಡ್ತಾರೆ. ಭಗವಂತನೇ ಬಂದು ಇಳ್ಕೊಂಡ್ ಬರ್ತಾರೆ ಗೋಪಾಲ. ಅವರು ಬೆಟ್ಟವನ್ನು ಹತ್ತಲು ಇಷ್ಟವಿರಲಿಲ್ಲ. ತಮ್ಮನ್ನು ತಾವೇ ಶ್ರೀಕೃಷ್ಣನ ಭಕ್ತನೆಂದು ಭಾವಿಸಿದ್ದರು. ಗೋಪಾಲನು ಗೋವರ್ಧನ ಬೆಟ್ಟದ ಮೇಲಿರುವ ಅನ್ನಕೂಟ ಗ್ರಾಮ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದನು ಮತ್ತು ಆ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಗ್ರಾಮಸ್ಥರು ಮುಖ್ಯವಾಗಿ ರಾಜಸ್ಥಾನದವರು. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ರಾಜಸ್ಥಾನದವರು ಬಂದು ವಾಸ ಮಾಡಿದ್ರಂತೆ. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಹೀಗೆ ಬಂದ ಒಬ್ಬ ವ್ಯಕ್ತಿ ನಿವಾಸಿಗಳಿಗೆ ಟರ್ಕಿ ಸೈನಿಕರು ಈಗ ನಿಮ್ಮ ಹಳ್ಳಿಯ ಮೇಲೆ ದಾಳಿ ಮಾಡಲು ತಯಾರಿ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ನೋಡಿ, ಇಲ್ಲಿ ಟರ್ಕಿಯವರು ಬರ್ತಾರಂತೆ ದಾಳಿ ಮಾಡ್ಲಿಕ್ಕೆ. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್.
ಯಾರಂತ ಗೊತ್ತಾಗ್ತಾ ಇಲ್ಲ. ರೀನಾ ಮಾತಾಜಿ ಮಾತಾಜಿ. ಹರೇ ಕೃಷ್ಣ ರೀನಾ ಮಾತಾಜಿ, ಹರೇ ಕೃಷ್ಣ. ಮ್ಯೂಟ್ ಮಾಡಿದ್ರಿ. ಆಮೇಲೆ ಅಲ್ಲಿ ಟರ್ಕಿ ಅವರು ಬರ್ತಾರೆ ನಿಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ. ಇಂದು ರಾತ್ರಿ ಹಳ್ಳಿಯಿಂದ ಓಡಿ ಹೋಗಿ ಒಬ್ಬ ವ್ಯಕ್ತಿಯನ್ನು ಉಳಿಯಲು ಬಿಡಿ, ದೇವರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ, ಏಕೆಂದ್ರೆ ನಾಳೆ ಮುಸ್ಲಿಂ ಸೈನಿಕರು ಬರುತ್ತಾರೆ ಅಂತ ಇಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ. ಇದನ್ನು ಕೇಳಿ ಎಲ್ಲಾ ಗ್ರಾಮಸ್ಥರು ತುಂಬಾ ಆತಂಕಗೊಂಡರು. ಅವರು ಮೊದಲು ಗೋಪಾಲನನ್ನು ಕರೆದುಕೊಂಡು ಹೋಗಿ ಗಂಗುಲಿ ಎಂಬ ಹಳ್ಳಿಗೆ ಸ್ಥಳಾಂತರಿಸಿದರು. ಅಲ್ಲಿಂದ ಗೋಪಾಲನನ್ನು ಕರ್ಕೊಂಡು ಹೋಗ್ತಾರೆ, ಗಂಗುಲಿ ಅನ್ನುವ ಸ್ಥಳಕ್ಕೆ ಹೋಗ್ತಾರೆ. ಗೋಪಾಲ ದೇವರನ್ನು ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಇರಿಸಲಾಗಿತ್ತು ಮತ್ತು ಅವನ ಪೂಜೆಯನ್ನು ರಹಸ್ಯವಾಗಿ ನಡೆಸಲಾಗುತ್ತಿತ್ತು. ಎಲ್ಲರೂ ಓಡಿ ಹೋದರು ಮತ್ತು ಹೀಗೆ ಅನ್ನಕೂಟ ಗ್ರಾಮವು ನಿರ್ಜನವಾಯಿತು. ಆ ಗ್ರಾಮದ ಹೆಸರು ಅನ್ನಕೂಟ. ಮುಸ್ಲಿಮರ ಭಯದಿಂದಾಗಿ ಗೋಪಾಲ ದೇವರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪದೇ ಪದೇ ಸ್ಥಳಾಂತರಿಸಲಾಯಿತು. ಹೀಗೆ ತನ್ನ ದೇವಾಲಯವನ್ನು ತ್ಯಜಿಸಿದ ಭಗವಾನ್ ಗೋಪಾಲರು ಕೆಲವೊಮ್ಮೆ ಪೊದೆಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಕೆಲವೊಮ್ಮೆ ಒಂದರ ನಂತರ ಒಂದರಂತೆ ಹಳ್ಳಿಗಳಲ್ಲಿ ವಾಸಿಸಿದ್ರು. ಆ ದೇವರು ಎಲ್ಲೆಲ್ಲಿ ಅಡಗಿಸಿಡ್ತಾ ಇದ್ರು ಮುಸ್ಲಿಮರ ಭಯದಿಂದ. ಬೆಳಗ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾನಸ ಗಂಗಾ ಎಂಬ ಸರೋವರದಲ್ಲಿ ಸ್ನಾನ ಮಾಡಿ ನಂತರ ಗೋವರ್ಧನ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡಿದರು. ಅಲ್ಲಿ ಮಾನಸ ಗಂಗಾ ಅನ್ನುವ ಸರೋವರ ಇದೆ ಬೃಂದಾವನದಲ್ಲಿ, ಅಲ್ಲಿ ಸ್ನಾನ ಮಾಡ್ತಾರೆ. ಆಮೇಲೆ ಗೋವರ್ಧನ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡ್ತಾರೆ. ಗೋವರ್ಧನ ಬೆಟ್ಟವನ್ನು ನೋಡಿದ ಕೂಡಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಮೇಲಿನ ಪ್ರೀತಿಯಿಂದ ಪರಮಾನಂದಗೊಂಡರು. ನರ್ತಿಸುತ್ತಾ ಅವರು ಈ ಕೆಳಗಿನ ಶ್ಲೋಕವನ್ನು ಪಠಿಸಿದರು. ಎಲ್ಲಾ ಭಕ್ತರಲ್ಲಿ ಶ್ರೀ ಗೋವರ್ಧನ ಬೆಟ್ಟವು ಅತ್ಯುತ್ತಮವಾಗಿದೆ. ಓ ನನ್ನ ಸ್ನೇಹಿತರೆ, ಈ ಬೆಟ್ಟವು ಕೃಷ್ಣ ಮತ್ತು ಬಲರಾಮ ಹಾಗೆಯೇ ಅವರ ಕರುಗಳು, ಹಸುಗಳು ಮತ್ತು ಗೋಪಾಲಕ ಸ್ನೇಹಿತರಿಗೆ ಎಲ್ಲಾ ರೀತಿಯ ಅಗತ್ಯತೆಗಳನ್ನು ಪೂರೈಸುತ್ತದೆ. ಕುಡಿಯಲು ನೀರು, ತುಂಬಾ ಮೃದುವಾದ ಹುಲ್ಲು, ಗುಹೆಗಳು, ಹಣ್ಣುಗಳು, ಹೂಗಳು ಮತ್ತು ತರಕಾರಿಗಳು, ಈ ರೀತಿಯಾಗಿ ಬೆಟ್ಟವು ಭಗವಂತನಿಗೆ ಗೌರವವನ್ನು ನೀಡುತ್ತದೆ. ಕೃಷ್ಣ ಮತ್ತು ಬಲರಾಮರ ಕಮಲದ ಪಾದಗಳಿಂದ ಸ್ಪರ್ಶಿಸಲ್ಪಟ್ಟ ಗೋವರ್ಧನ ಬೆಟ್ಟವು ತುಂಬಾ ಸಂತೋಷದಿಂದ ಕಾಣುತ್ತದೆ ಅಂತ ಅರ್ಥ ಬರುವಂತಹ ಶ್ಲೋಕವನ್ನು ಅಲ್ಲಿ ಹೇಳ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋವಿಂದ ಕುಂಡ ಎಂಬ ಸರೋವರದಲ್ಲಿ ಸ್ನಾನ ಮಾಡಿದರು ಮತ್ತು ಅವರು ಅಲ್ಲಿರುವಾಗ ಗೋಪಾಲ ದೇವತೆ ಈಗಾಗಲೇ ಗಂಗುಲಿ ಗ್ರಾಮಕ್ಕೆ ಹೋಗಿದ್ದಾರೆಂದು ಕೇಳಿದರು. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಗಂಗುಲಿ ಗ್ರಾಮಕ್ಕೆ ಹೋಗಿ ಭಗವಾನ್ ಗೋಪಾಲನನ್ನು ಕಂಡರು. ಪರಮಾನಂದದ ಪ್ರೀತಿಯಿಂದ ತುಂಬಿ ಅವರು ಜಪಿಸಲು ಮತ್ತು ನೃತ್ಯ ಮಾಡಲು ಪ್ರಾರಂಭಿಸಿದರು. ಭಗವಂತನು ಗೋಪಾಲ ದೇವತೆಯ ಸೌಂದರ್ಯವನ್ನು ನೋಡಿದ ತಕ್ಷಣ ಪರಮಾತ್ಮನು ಪರಮ ಪ್ರೀತಿಯಿಂದ ತುಂಬಿ ಹೋದನು ಮತ್ತು ಈ ಕೆಳಗಿನ ಶ್ಲೋಕವನ್ನು ಪಠಿಸಿದನು. ನಂತರ ಅವನು ದಿನ ಮುಗಿಯುವವರೆಗೂ ಜಪಿಸುತ್ತಾ ಮತ್ತು ನರ್ತಿಸಿದನು. ಅದರ ಅರ್ಥ ಇಲ್ಲಿ ಕೊಟ್ಟಿರಬಹುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಕಮಲ ಹೂವಿನ ದಳಗಳಂತೆ ಕಣ್ಣುಗಳನ್ನು ಹೊಂದಿರುವ ಶ್ರೀಕೃಷ್ಣನ ಎಡಗೈ ನಿಮ್ಮನ್ನು ಯಾವಾಗಲೂ ರಕ್ಷಿಸಲಿ. ಎನ್ನ ಎಡಗೈಯಿಂದ ಅವನು ಗೋವರ್ಧನ ಪರ್ವತವನ್ನು ಆಟಿಕೆಯಂತೆ ಎತ್ತಿದನು ಅನ್ನುವ ಶ್ಲೋಕವನ್ನು ಹೇಳ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಪಾಲ ದೇವರನ್ನು 3 ದಿನಗಳ ಕಾಲ ನೋಡಿದರು. 4ನೇ ದಿನ ದೇವರು ತನ್ನ ಸ್ವಂತ ದೇವಾಲಯಕ್ಕೆ ಮರಳಿದರು. ಅವರು ಮುಸ್ಲಿಮರೆಲ್ಲ ಹೋಗುವಾಗ ವಾಪಸ್ ಕರ್ಕೊಂಡು ಹೋಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಗೋಪಾಲ ದೇವರೊಂದಿಗೆ ನಡೆದಾಡಿದರು ಮತ್ತು ಅವರು ಜಪಿಸಿದರು ಮತ್ತು ನೃತ್ಯ ಮಾಡಿದರು. ದೊಡ್ಡ ಮತ್ತು ಸಂತೋಷದಿಂದ ಜನಸಮೂಹವು ಕೃಷ್ಣನ ದಿವ್ಯ ನಾಮವನ್ನು ಜಪಿಸಿತು, ಹರಿ ಹರಿ ಅಂತ ಹೇಳ್ಕೊಂಡು. ನಂತರ ಗೋಪಾಲ ದೇವರು ತನ್ನ ಸ್ವಂತ ದೇವಾಲಯಕ್ಕೆ ಮರಳಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಬೆಟ್ಟದ ಒಳಭಾಗದಲ್ಲಿಯೇ ಕೆಳಭಾಗದಲ್ಲಿಯೇ ಇದ್ದರು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಆಸೆಗಳನ್ನು ಗೋಪಾಲ ದೇವರು ಪೂರೈಸಿದರು. ಅವರೇ ಕೆಳಗೆ ಬರ್ತಾರೆ. ಇವ್ರು ಬೆಟ್ಟ ಹತ್ಲಿಕ್ಕೆ ಆಗುದಿಲ್ಲ ಹೇಳುವಾಗ ಅವರೇ ಬಂದು ಭಗವಂತನಿಗೆ ದರ್ಶನವನ್ನು ಕೊಡ್ತಾರೆ. ಇದು ಭಗವಾನ್ ಗೋಪಾಲರು ತಮ್ಮ ಭಕ್ತರೊಂದಿಗೆ ತೋರಿದ ದಯಾಪರ ವರ್ತನೆಯ ರೀತಿ. ಇದನ್ನು ನೋಡಿದ ಭಕ್ತರು ಪರಮಾನಂದದ ಪ್ರೀತಿಯಿಂದ ತುಂಬಿ ಹೋದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಪಾಲನನ್ನು ನೋಡಲು ತುಂಬಾ ಉತ್ಸುಕರಾಗಿದ್ದರು. ಆದರೆ ಅವರು ಗೋವರ್ಧನ ಬೆಟ್ಟವನ್ನು ಹತ್ತಲು ಬಯಸಲಿಲ್ಲ. ಆದ್ದರಿಂದ ಯಾವುದೋ ಉಪಾಯದಿಂದ ಗೋಪಾಲ ದೇವತೆ ಸ್ವತಃ ಇಳಿದು ಬಂದರು. ಭಗವಂತನನ್ನು ನೋಡ್ಲಿಕ್ಕೆ ಗೋಪಾಲ ದೇವರೇ ಕೆಳಗೆ ಬರ್ತಾರೆ. ಈ ರೀತಿಯಾಗಿ ಏನಾದ್ರೂ ನೆಪ ಹೇಳಿ ಗೋಪಾಲನು ಕೆಲವೊಮ್ಮೆ ಕಾಡಿನ ಪೊದೆಗಳಲ್ಲಿ ಉಳಿಯುತ್ತಾನೆ ಮತ್ತು ಕೆಲವೊಮ್ಮೆ ಅವನು ಹಳ್ಳಿಯಲ್ಲಿ ಉಳಿಯುತ್ತಾನೆ. ಭಕ್ತನಾದವನು ದೇವರನ್ನು ನೋಡಲು ಬರುತ್ತಾನೆ.
ಅಂದ್ರೆ ಅಲ್ಲಿ ಮುಸ್ಲಿಮರು ಬರ್ತಾರೆ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಈ ಭಗವಂತನದ್ದೇ ಲೀಲೆ ಇರ್ಬೇಕು. ಯಾಕಂದ್ರೆ ಅವನನ್ನ ಕೆಳಗೆ ತಕೊಂಡ್ ಬರ್ತಾರೆ ಅವರಿಗೆ ಹೆದರಿ. ಇವರಿಗೆ ಈ ಭಗವಂತನಿಗೆ ಇವನನ್ನು ನೋಡ್ಲಿಕ್ಕೆ ಬೇಕಿತ್ತು. ಈ ರೀತಿಯಾಗಿ ಭಗವಂತ ಏನ್ ಮಾಡ್ತಾನೆ, ಒಂದು ಸಣ್ಣ ನಾಟಕ ಮಾಡ್ತಾನೆ, ಮತ್ತೆ ಚೈತನ್ಯ ಮಹಾಪ್ರಭುಗಳನ್ನು ಕಾಣ್ತಾನೆ. ಕೆಲವೊಮ್ಮೆ ಅವರು ಹಳ್ಳಿಯಲ್ಲಿ ಉಳಿತಾನೆ. ಭಕ್ತನಾದವನು ದೇವರನ್ನು ನೋಡಲು ಬರುತ್ತಾನೆ. ರೂಪ ಮತ್ತು ಸನಾತನ ಎಂಬ ಇಬ್ಬರು ಸಹೋದರರು ಬೆಟ್ಟವನ್ನು ಹತ್ತಲಿಲ್ಲ. ಅವರಿಗೆ ಸಹ ಭಗವಾನ್ ಗೋಪಾಲರು ಸಂದರ್ಶನ ನೀಡಿದರು. ಹೀಗೆ ಕೂಡ ಒಂದು ಕಾಣಿಸಿಕೊಳ್ತಾರಂತೆ. ವೃದ್ಧಾಪ್ಯದಲ್ಲಿ ಶ್ರೀಲಮ ರೂಪ ಗೋಸ್ವಾಮಿ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಆದರೆ ಗೋಪಾಲನ ಸೌಂದರ್ಯವನ್ನು ನೋಡುವ ಬಯಕೆ ಅವರಲ್ಲಿತ್ತು. ಮುಸ್ಲಿಮರ ಭಯದಿಂದಾಗಿ ಗೋಪಾಲನು ಮಥುರೆಗೆ ಹೋದನು. ಅಲ್ಲಿ ಅವರು ವಿಠಲೇಶ್ವರನ ಮನೆಯಲ್ಲಿ ಒಂದು ತಿಂಗಳು ಪೂರ್ತಿ ಇದ್ದನು. ಯಾರು? ಗೋಪಾಲ ದೇವರು. ರೂಪ ಗೋಸ್ವಾಮಿ ಮತ್ತು ಅವರ ಸಂಗಡಿಗರು ಮಥುರಾದಲ್ಲಿ ಬಂದು ತಿಂಗಳು ಇದ್ದು ಗೋಪಾಲ ದೇವರನ್ನು ಕಂಡರು. ನೋಡಿ, ಅವರಿಗೂ ವಯಸ್ಸಾಗಿತ್ತು, ಅವರಿಗೆ ಮೇಲೆ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ. ಭಗವಂತನೇ ಅಲ್ಲಿಗೆ ಹೋಗ್ತಾನೆ. ಅವರು ಕೂಡ ಒಂದು ತಿಂಗಳು ಭಗವಂತನ ಜೊತೆ ಇರ್ತಾರೆ. ರೂಪ ಗೋಸ್ವಾಮಿ ಮಥುರಾದಲ್ಲಿ ತಂಗಿದ್ದಾಗ ಅವರ ಜೊತೆಯಲ್ಲಿ ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ ಮತ್ತು ಲೋಕನಾಥ ದಾಸ ಗೋಸ್ವಾಮಿ ಇದ್ದರು. ಭಗವಂತನ ಅರ್ಚಾ ವಿಗ್ರಹದಲ್ಲಿ ಭಗವಂತ ಸ್ವತಃ ಇದ್ದಾನೆ ಅನ್ನೋದಕ್ಕೆ ಇದು ಉದಾಹರಣೆ ನೋಡಿ. ಭೂಗರ್ಭ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ಯಾದವಾಚಾರ್ಯ ಮತ್ತು ಗೋವಿಂದ ಗೋಸ್ವಾಮಿ ಸಹ ಶೀಲರೂಪ ಗೋಸ್ವಾಮಿ ಅವರ ಜೊತೆಗಿದ್ದರು. ಅವರ ಜೊತೆಯಲ್ಲಿ ಶ್ರೀ ಉದ್ಧವದಾಸ, ಮಾಧವ, ಶ್ರೀ ಗೋಪಾಲದಾಸ ಮತ್ತು ನಾರಾಯಣ ದಾಸ ಕೂಡ, ಮಹಾನ್ ಭಕ್ತ ಗೋವಿಂದ, ವಾಣಿ ಕೃಷ್ಣದಾಸ, ಪುಂಡರೀಕಾಕ್ಷ, ಈಶಾನ ಮತ್ತು ಲಘು ಹರಿದಾಸ ಕೂಡ ಅವರೊಂದಿಗೆ ಬಂದರು. ರೂಪ ಗೋಸ್ವಾಮಿಯು ಈ ಎಲ್ಲಾ ಭಕ್ತರೊಂದಿಗೆ ಭಗವಾನ್ ಗೋಪಾಲನನ್ನು ಭೇಟಿ ಮಾಡಿದ್ದು ಬಹಳ ಸಂತೋಷದಿಂದ ಎಲ್ಲರನ್ನು ಭೇಟಿ ಮಾಡ್ತಾನೆ ಭಗವಂತ. ಮಥುರಾದಲ್ಲಿ ಒಂದು ತಿಂಗಳು ತಂಗಿದ ನಂತರ ಗೋಪಾಲ ದೇವರು ತನ್ನ ಸ್ಥಳಕ್ಕೆ ಮರಳಿದರು ಮತ್ತು ಶ್ರೀ ರೂಪ ಗೋಸ್ವಾಮಿ ವೃಂದಾವನಕ್ಕೆ ಮರಳಿದರು. ಈ ಕಥೆಯ ಸಂದರ್ಭದಲ್ಲಿ ನಾನು ಭಗವಾನ್ ಗೋಪಾಲನ ಕರುಣೆಯ ವಿವರಣೆಯನ್ನು ನೀಡಿದ್ದೇನೆ. ಗೋಪಾಲ ದೇವತೆಯನ್ನು ನೋಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ಕಾಮ್ಯವನಕ್ಕೆ ಹೋದರು. ಅಲ್ಲಿ 12 ವನ ಇದೆ. ಪ್ರತಿಯೊಂದು ವನವನ್ನು ಅವರು ಸಂಚರಿಸ್ತಾರೆ. ಇಲ್ಲಿ ಕಾಮ್ಯವನಕ್ಕೆ ಬರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ವೃಂದಾವನ ಪ್ರವಾಸವನ್ನು ಈ ಹಿಂದೆ ವಿವರಿಸಲಾಗಿದೆ. ಅದೇ ರೀತಿಯ ಪರಮಾನಂದದ ರೀತಿಯಲ್ಲಿ ಅವರು ವೃಂದಾವನದಲ್ಲೆಲ್ಲ ಸಂಚರಿಸಿದರು. ಕಾಮ್ಯವನದಲ್ಲಿ ಕೃಷ್ಣನ ಲೀಲೆಗಳ ಸ್ಥಳಗಳಿಗೆ ಭೇಟಿ ನೀಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ನಂದೀಶ್ವರಕ್ಕೆ ಹೋದರು. ಅಲ್ಲಿರುವಾಗ ಅವರು ಪರಮಾನಂದ ಪ್ರೀತಿಯಿಂದ ತುಂಬಿ ಹೋದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಪಾವನ ಸರೋವರದಿಂದ ಪ್ರಾರಂಭಿಸಿ ಎಲ್ಲಾ ಪ್ರಸಿದ್ಧ ಸರೋವರಗಳಲ್ಲಿ ಸ್ನಾನ ಮಾಡಿದರು. ಎಷ್ಟು ಸರೋವರ ಇದೆ ಎಲ್ಲದರಲ್ಲಿ ಸ್ನಾನ ಮಾಡ್ತಾರಂತೆ. ನಂತರ ಅವರು ಬೆಟ್ಟವನ್ನು ಹತ್ತಿ ಜನರೊಂದಿಗೆ ಮಾತನಾಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಬೆಟ್ಟದ ತುದಿಯಲ್ಲಿ ಯಾರಾದರೂ ದೇವತೆಗಳಿದ್ದಾರೆಯೇ ಎಂದು ಕೇಳಿದರು. ಒಳ್ಳೆಯ ದೇಹಗಳನ್ನು ಹೊಂದಿರುವ ತಂದೆ ಮತ್ತು ತಾಯಿ ಇದ್ದಾರೆ ಮತ್ತು ಅವರ ನಡುವೆ 3 ಸ್ಥಳಗಳಲ್ಲಿ ಬಾಗಿದ ಅತ್ಯಂತ ಸುಂದರವಾದ ಮಗುವಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹಳ ಸಂತೋಷ ಪಟ್ಟರು. ಗುಹೆಯನ್ನು ಅಗೆದ ನಂತರ ಅವರು 3 ದೇವತೆಗಳನ್ನು ನೋಡಿದರು. ಅಂದ್ರೆ ಆ ಗುಡ್ಡದ ತುದಿಗೆ ಹೋಗ್ತಾರೆ, ಅಲ್ಲಿ ಯಾರಾದ್ರೂ ದೇವತೆಗಳಿದ್ದಾರಾ ಅಂತ ಕೇಳ್ತಾರೆ. ಆಗ ಯಾರೋ ಹೇಳ್ತಾರೆ, ಒಬ್ಬ ಒಳ್ಳೆಯ ದೇಹವನ್ನು ಹೊಂದಿರುವ ತಂದೆ ತಾಯಿ ಇದ್ದಾರೆ, ಒಂದು ಮಗು ಇದೆ, 3 ಸ್ಥಳಗಳಲ್ಲಿ ಬಾಗಿದ ಸುಂದರವಾದ ಮಗು ಇದೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಕೂಡಲೇ ಅವ್ರೇನ್ ಮಾಡ್ತಾರೆ, ಆ ಗುಹೆಯನ್ನು ಅಗಿತಾರಂತೆ. ಮತ್ತೆ 3 ದೇವತೆಗಳನ್ನು ನೋಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ನಂದ ಮಹಾರಾಜ ಮತ್ತು ತಾಯಿ ಯಶೋದೆಯರಿಗೆ ತಮ್ಮ ನಮನಗಳನ್ನು ಸಲ್ಲಿಸಿದರು ಮತ್ತು ಪರಮಾನಂದದ ಪ್ರೀತಿಯಿಂದ ಕೃಷ್ಣನ ದೇಹವನ್ನು ಮುಟ್ಟಿದರು. ಅದು ಬಹುಶಃ ನಂದ ಮಹಾರಾಜ ಮತ್ತು ಯಶೋದೆ ಕೃಷ್ಣನ ಮೂರ್ತಿ ಇರ್ಬೇಕು. ಪ್ರತಿದಿನ ಭಗವಂತನು ಪರಮಾನಂದ ಪ್ರೇಮದಲ್ಲಿ ಜಪಿಸುತ್ತಿದ್ದನು ಮತ್ತು ನರ್ತಿಸುತ್ತಿದ್ದನು. ಕೊನೆಗೆ ಅವನು ಖಾದಿರವನಕ್ಕೆ ಹೋದನು. ಮತ್ತೊಂದು ವನ, ಖಾದಿರವನ ಅಂತ. ಶ್ರೀಕೃಷ್ಣನ ಲೀಲೆಗಳ ಸ್ಥಳಗಳನ್ನು ನೋಡಿದ ನಂತರ ಶ್ರೀ ಚೈತನ್ಯರು ಶೇಷಶಾಹಿ ಬಳಿಗೆ ಹೋದರು. ಅಲ್ಲಿ ಅವರು ಲಕ್ಷ್ಮಿಯನ್ನು ನೋಡಿ ಈ ಕೆಳಗಿನ ಶ್ಲೋಕವನ್ನು ಪಠಿಸಿದರು. ಓ ಪ್ರಿಯರೇ, ಇಲ್ಲಿ ಶ್ಲೋಕ ಹಾಕ್ಲಿಲ್ಲ, ಅನುವಾದ ಮಾತ್ರ ಕೊಟ್ಟಿದ್ದಾರೆ. ಓ ಪ್ರಿಯರೇ, ನಿಮ್ಮ ಪಾದ ಕಮಲಗಳು ತುಂಬಾ ಮೃದುವಾಗಿದ್ದು ನಿಮ್ಮ ಪಾದಗಳಿಗೆ ನೋವಾಗುತ್ತದೆ ಎಂಬ ಭಯದಿಂದ ನಾವು ಅವುಗಳನ್ನು ನಮ್ಮ ಸ್ತನಗಳ ಮೇಲೆ ನಿಧಾನವಾಗಿ ಇಡುತ್ತೇವೆ. ನಮ್ಮ ಜೀವನವು ನಿಮ್ಮಲ್ಲಿ ಮಾತ್ರ ನಿಂತಿದೆ. ಆದ್ದರಿಂದ ನೀವು ಅರಣ್ಯ ಮಾರ್ಗದಲ್ಲಿ ಸಂಚರಿಸುವಾಗ ನಿಮ್ಮ ಕೋಮಲ ಪಾದಗಳು ಗಣಚು ಕಲ್ಲುಗಳಿಂದ ಗಾಯಗೊಂಡರೆ ಎಂಬ ಆತಂಕದಿಂದ ನಮ್ಮ ಮನಸ್ಸುಗಳು ತುಂಬಿವೆ ಅಂತ ಭಗವಂತನಿಗೆ ಇದು ಗೋಪಿಯರು ಹೇಳೋದು ಕಾಣ್ಬೇಕು. ಅವರಿಗೆ ಬರೀ ಕಾಲಲ್ಲಿ ನಡೆಯುವಂತದ್ದು. ಭಗವಂತ ಚಪ್ಪಲಿ ಹಾಕುದಿಲ್ಲ. ವೃಂದಾವನದಲ್ಲಿ, ಮಥುರದಲ್ಲಿ ಎಲ್ಲಿ ಕೂಡ ಚಪ್ಪಲಿ ಹಾಕುದಿಲ್ಲ. ಯಶೋಧ ಮಾತಿ ಚಪ್ಪಲಿ ಹಾಕ್ಲಿಕ್ಕೆ ಹೇಳಿದ್ರೆ
ನೀನು ನನ್ನ ಎಲ್ಲ ಹಸುಗಳಿಗೆ ಚಪ್ಪಲಿ ಮಾಡಿಕೊಡು, ಆಗ ನಾನು ಹಾಕೊಳ್ತೇನೆ ಅಂತ ಹೇಳಿದನಂತೆ ಭಗವಂತ. ಅದಕ್ಕೆ ಇವರು ಅವರಿಗೆ ಎಲ್ಲಿಯಾದ್ರೂ ಮುಳ್ಳು ತಾಗ್ತದ ಕಲ್ ತಾಗ್ತದ ಅಂತ ಹೇಳ್ಕೊಂಡು ಕಾಲುಗಳನ್ನು ಅವರು ತನ್ನ ಇದ್ರ ಮೇಲೆ ಇಟ್ಕೊಳ್ತಾರಂತೆ, ಬೆಳಚು ಕಲ್ ತಾಗ್ತದೆ ಅಂತ ಗೋಪಿಯರು. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಖೇಲಾ ತೀರ್ಥರನ್ನು ನೋಡಿ ಬಂಡೀರವನಕ್ಕೆ ಹೋದರು. ನೋಡಿ ಎಷ್ಟು ವನ ಬಂತು, ಕಾಮ್ಯವನ ಬಂತು, ಬಂಡೀರವನ ಬಂತು, ಅಲ್ಲಿ ಮೇಲೆ ಇನ್ನೊಂದು ಯಾವ್ದು ವನ ಹೋಯ್ತು, ಇದು ಒಂದು ವನ, 12 ವನ ಇದೆ. ಮತ್ತೊಂದು ವನ ಯಾವ್ದು ನೆನ್ಪುಂಟ? ಖದಿರವನ, ಹೌದು, ಕಾಮ್ಯವನ, ಖದಿರವನ, ಮತ್ತೆ ಈಗ ಬಂದಿರುವಂತದ್ದು ಬಂಡೀರವನ. ಬಂಡೀರವನಕ್ಕೆ ಹೋದರು. ಯಮುನಾ ನದಿಯನ್ನು ದಾಟಿದ ನಂತರ ಅವರು ಭದ್ರವನಕ್ಕೆ ಹೋದರು. ಮತ್ತೆ ಭದ್ರವನಕ್ಕೆ ಹೋಗ್ತಾರೆ. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿವನ ಮತ್ತು ಲೋಹ ವನವನ್ನು ಭೇಟಿ ಮಾಡಿದರು. ನಂತರ ಅವರು ಅದು 2 ವನ ನೋಡಿ, ಶ್ರೀವನ ಮತ್ತು ಲೋಹವನ ಭೇಟಿ ಮಾಡಿದರು. ನಂತರ ಅವರು ಮಹಾವನಕ್ಕೆ ಹೋಗಿ ಗೋಕುಲವನ್ನು ನೋಡಿದರು. ಮಹಾವನ, ಅಲ್ಲಿ ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳು ಇದ್ದವು. ಶ್ರೀಕೃಷ್ಣನು ಅವಳಿ ಅರ್ಜುನ ಮರಗಳನ್ನು ಹುರಿದ ಸ್ಥಳವನ್ನು ನೋಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮಾನಂದದ ಪ್ರೇಮಕ್ಕೆ ಒಳಗಾದರು. ಅವಳಿ ಅರ್ಜುನ ಮರ ಯಾವ್ದು ಗೊತ್ತಾಯ್ತಾ? ದಾಮೋದರ ಲೀಲೆ, ನಳಕುವರ ಮಣಿಗ್ರೀವ, ಆ 2 ಮರಗಳಿದ್ವಲ್ಲ ಅಲ್ಲಿ, ಆ ಸ್ಥಳಕ್ಕೆ ಬರ್ತಾರಂತೆ. ಅಲ್ಲಿ ಬಂದು ಪರಮಾನಂದದ ಪ್ರೇಮಕ್ಕೆ ಒಳಗಾದರು. ಗೋಕುಲನನ್ನು ನೋಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಥುರೆಗೆ ಹಿಂದಿರುಗಿದರು. ಅಲ್ಲಿ ಅವರು ಭಗವಂತನ ಜನ್ಮಸ್ಥಳವನ್ನು ನೋಡಿದರು. ಅಲ್ಲಿದ್ದಾಗ ಅವರು ಸನೋದಿಯ ಬ್ರಾಹ್ಮಣರ ಮನೆಯಲ್ಲಿ ಉಳಿದುಕೊಂಡರು. ಮಥುರಾದಲ್ಲಿ ಒಂದು ದೊಡ್ಡ ಜನಸಮೂಹ ಸೇರಿರುವುದನ್ನು ನೋಡಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲ್ಲಿಂದ ಹೊರಟು ಅಕ್ರೂರ ತೀರ್ಥಕ್ಕೆ ಬಂದರು. ಅವರು ಅಲ್ಲಿ ಏಕಾಂತ ಸ್ಥಳದಲ್ಲಿ ಇಳಿದರು. ಅಲ್ಲಿ ಒಂದು ಅಕ್ರೂರ ತೀರ್ಥ ಇದೆ ಅಂತೆ ನೋಡಿ. ಮರುದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಬೃಂದಾವನಕ್ಕೆ ಹೋಗಿ ಕಾಳಿಯ ಸರೋವರ ಮತ್ತು ಪ್ರಸ್ಕಂದನದಲ್ಲಿ ಸ್ನಾನ ಮಾಡಿದರು. ಅದು ಕಾಳಿಂಗ ನರ್ತನ ಮಾಡಿದ ಸರೋವರ, ಈಗ ಅದು ಇದಾಗಿದೆ, ನೀರಿಲ್ಲ ಅಲ್ಲಿ. ಪ್ರಸ್ಕಂದನ ಎಂಬ ಪವಿತ್ರ ಸ್ಥಳವನ್ನು ನೋಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ದ್ವಾದಶಾದಿತ್ಯರ ಬಳಿಗೆ ಹೋದರು. ಅಲ್ಲಿಂದ ಅವರು ಕಾಶಿ ತೀರ್ಥಕ್ಕೆ ಹೋದರು ಮತ್ತು ರಸನೃತ್ಯ ನಡೆದ ಸ್ಥಳವನ್ನು ನೋಡಿದಾಗ ಅವರು ಪರಮಾನಂದದ ಪ್ರೇಮದಿಂದ ತಕ್ಷಣ ಪ್ರಜ್ಞೆಯನ್ನು ಕಳೆದುಕೊಂಡರು. ರಾಸನೃತ್ಯ ಮಾಡುವಂತ ಸ್ಥಳ ನಿಧಿವನ ಇದೆ ಅಲ್ಲಿ, ನಿಧಿವನ. ಭಗವಂತನಿಗೆ ಪ್ರಜ್ಞೆ ಬಂದಾಗ ಅವನು ನೆಲದ ಮೇಲೆ ಉರುಳಲು ಪ್ರಾರಂಭಿಸಿದನು. ಅವನು ಕೆಲವೊಮ್ಮೆ ನಗುತ್ತಿದ್ದನು, ಅಳುತ್ತಿದ್ದನು, ಕತ್ತೆ ಮಾಡುತ್ತಿದ್ದನು ಮತ್ತು ಕೆಳಗೆ ಬೀಳುತ್ತಿದ್ದನು. ಅವನು ತುಂಬಾ ಜೋರಾಗಿ ಜಪಿಸುತ್ತಿದ್ದನು. ಹೀಗೆ ದಿವ್ಯ ಆನಂದದಿಂದ ಕೂಡಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ದಿನವನ್ನು ಕೇಶಿ ತೀರ್ಥದಲ್ಲಿ ಸಂತೋಷದಿಂದ ಕಳೆದರು. ಸಂಜೆ ಅವರು ಅಕ್ರೂರ ತೀರ್ಥಕ್ಕೆ ಹಿಂದಿರುಗಿದರು. ಅಲ್ಲಿ ಅವರು ತಮ್ಮ ಭೋಜನವನ್ನು ಸೇವಿಸಿದರು. ಮರುದಿನ ಬೆಳಿಗ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹಿಂದಿರುಗಿದರು ಮತ್ತು ಸಿರಾಘಟ್ಟದಲ್ಲಿ ಸ್ನಾನ ಮಾಡಿದರು. ನಂತರ ಅವರು ತೆತ್ತುಲಿ ತಾಳಕ್ಕೆ ಹೋದರು. ಅಲ್ಲಿ ಅವರು ವಿಶ್ರಾಂತಿ ಪಡೆದರು. ತೇತುಲಿ ತಲ ಅಂದ್ರೆ ಕೆರೆ ಎಂಬ ಹೆಸರಿನ ಹುಣಸೆ ಮರವು ತುಂಬಾ ಹಳೆಯದಾಗಿತ್ತು. ಅದಕ್ಕೆ ಬೇರೆ ಅಂತ ಹೆಸರಿದೆ, ತೆತ್ತುಲಿ ತಳ. ಮರ್ತೋಯ್ತು, ಯಾರಿಗೆ ನೆನಪಿದೆ? ಎಂತ ತಲ ಅದು? ಯಾರಿಗೆ ನೆನಪಿಲ್ವಾ? ಹುಣಸೆ ಮರ ಇದೆ ಅಲ್ವಾ? ಇಮ್ಲಿ ತಲ. ಅದು ತೆತ್ತುಲಿ ತಲ ಆಗಿದೆ ಎಂದು ಟ್ರಾನ್ಸ್ಲೇಟ್ ಆಗುವಾಗ. ಇಮ್ಲಿ ತಲ, ಹುಣಸೆ ಮರವು ತುಂಬಾ ಹಳೆಯದಾಗಿತ್ತು. ಈಗಲೂ ಇದೆ ಹುಣಸೆ ಮರ, ಅದರ ಮುಂಡಿದೆ, ಅದಕ್ಕೆ ಚಿಗುರು ಬಂದಿದೆ. ಶ್ರೀಕೃಷ್ಣನ ಲೀಲೆಗಳ ಕಾಲದಿಂದಲೂ ಅಲ್ಲಿತ್ತು. ಮರದ ಕೆಳಗೆ ತುಂಬಾ ಹೊಳೆಯುವ ವೇದಿಕೆ ಇತ್ತು. ಹುಣಸೆಕಾಯಿ ಆಗುದಿಲ್ಲ ವೃಂದಾವನದಲ್ಲಿ, ಶಾಪ ಇದೆ ಅಲ್ಲಿ ರಾಧಾರಾಣಿ. ಯಮುನಾ ನದಿಯು ಇಮ್ಲಿ ತಳದ ಬಳಿ ಹರಿಯುತ್ತಿದ್ದರಿಂದ ಅಲ್ಲಿ ತುಂಬಾ ತಂಪಾದ ಗಾಳಿ ಬೀಸಿತು. ಅಲ್ಲಿರುವಾಗ ಭಗವಂತನು ವೃಂದಾವನದ ಸೌಂದರ್ಯ ಮತ್ತು ಯಮುನಾ ನದಿಯ ನೀರನ್ನು ಕುಡಿದನು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹಳೆಯ ಹುಣಸೆ ಮರದ ಕೆಳಗೆ ಕುಳಿತು ಭಗವಂತನ ಪವಿತ್ರ ನಾಮವನ್ನು ಜಪಿಸುತ್ತಿದ್ದರು. ಮಧ್ಯಾಹ್ನ ಅವರು ಊಟ ಮಾಡಲು ಅಕ್ರೂರ ತೀರ್ಥಕ್ಕೆ ಹಿಂದಿರುಗಿದರು. ಅಕ್ರೂರ ತೀರ್ಥದ ಬಳಿ ವಾಸಿಸುತ್ತಿದ್ದ ಎಲ್ಲಾ ಜನರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬಂದರು ಮತ್ತು ದೊಡ್ಡ ಜನಸಂದಣಿಯಿಂದಾಗಿ ಭಗವಂತನು ಪವಿತ್ರ ನಾಮವನ್ನು ಶಾಂತಿಯುತವಾಗಿ ಜಪಿಸಲು ಸಾಧ್ಯವಾಗಲಿಲ್ಲ. ತುಂಬಾ ಜನ ಇತ್ತು, ಅದಕ್ಕೆ ಅಲ್ಲಿ ಸೈಲೆಂಟ್ ಇರ್ಲಿಲ್ಲ, ಕಿರಿಕಿರಿ ಇತ್ತು. ಆದ್ರಿಂದ ಅವರಿಗೆ ಜಪ ಮಾಡ್ಲಿಕ್ಕೆ ಕಷ್ಟ ಆಯ್ತು.
ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಮಧ್ಯಾಹ್ನದವರೆಗೆ ಪವಿತ್ರ ನಾಮವನ್ನು ಜಪಿಸುತ್ತಿದ್ದರು. ನೋಡಿ, ಚೈತನ್ಯ ಮಹಾಪ್ರಭು ಕೂಡ ಜಪ ಮಾಡ್ತಾರೆ. ಮಧ್ಯಾಹ್ನ ಜನರು ಅವರೊಂದಿಗೆ ಮಾತನಾಡಲು ಸಾಧ್ಯವಾಯಿತು. ಭಗವಂತನು ಎಂದಿಗೂ ಪವಿತ್ರ ನಾಮವನ್ನು ಜಪಿಸುವ ಮಹತ್ವವನ್ನು ಹೇಳಿದನು. ಎಲ್ಲರಿಗೂ ಜಪದ ಮಹತ್ವವನ್ನಲ್ಲಿ ಹೇಳ್ತಾರಂತೆ. ಈ ಸಮಯದಲ್ಲಿ ಕೃಷ್ಣದಾಸ ಎಂಬ ವೈಷ್ಣವನು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬಂದನು. ಅವರು ಕ್ಷತ್ರಿಯ ಜಾತಿಗೆ ಸೇರಿದ ಗೃಹಸ್ಥನಾಗಿದ್ದರು ಮತ್ತು ಅವರ ಮನೆಯ ಯಮುನಾದ ಇನ್ನೊಂದು ಬದಿಯಲ್ಲಿ ಇತ್ತು. ಯಮುನಾದ ಇನ್ನೊಂದು ಪಕ್ಕದಲ್ಲಿ ಅವರ ಗೃಹಸ್ಥರ ಮನೆ ಇತ್ತು. ಯಾರು ಅವರು? ಕೃಷ್ಣದಾಸರ ಮನೆ. ಕೇಶಿ ತೀರ್ಥದಲ್ಲಿ ಸ್ನಾನ ಮಾಡಿದ ನಂತರ ಕೃಷ್ಣದಾಸರು ಕಾಳಿಯ ದಹನ ಕಡೆಗೆ ಹೋದರು ಮತ್ತು ಇದ್ದಕ್ಕಿದ್ದಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಇಮ್ಲಿ ತಳ, ತೆಂತುಲಿ ತಾಳ ಅಂತ ಹೇಳಿದ್ರು. ಚಿಂಚುಳಿ ಅಂದ್ರೆ ಹುಣಸೆಕಾಯಿ, ಚೆಂಚುಳಿ ಅಂತ ಹೇಳ್ತಾರೆ, ಅದಕ್ಕೆ ಚಿಂಚುಳಿ ಅಂತ ಹೇಳ್ತಾರೆ. ಇಲ್ಲಿ ತೆಂತುಳಿ ಅಂತ ಹಾಕಿದ್ದಾರೆ. ಇಮ್ಲಿ ಅಂತ ಹೇಳುದು ಹಿಂದಿಯಲ್ಲಿ ಅಲ್ವಾ, ಇಮ್ಲಿ ತಾಳ. ಕುಳಿತಿರುವುದನ್ನು ಕಂಡರು. ಭಗವಂತನ ವೈಯಕ್ತಿಕ ಸೌಂದರ್ಯ ಮತ್ತು ಪರಮಾನಂದ ಪ್ರೀತಿಯನ್ನು ನೋಡಿದ ಕೃಷ್ಣದಾಸರು ತುಂಬಾ ಆಶ್ಚರ್ಯಚಕಿತರಾದರು. ಪರಮಾನಂದ ಪ್ರೀತಿಯಿಂದ ಅವರು ಭಗವಂತನಿಗೆ ಗೌರವಯುತ ನಮನಗಳನ್ನು ಸಲ್ಲಿಸಿದರು. ಶ್ರೀ ಚೈತನ್ಯ ಮಹಾಪ್ರಭು ಕೃಷ್ಣದಾಸನು, ನೀನು ಯಾರು? ನಿನ್ನ ಮನೆಯಲ್ಲಿದೆ ಎಂದು ಕೇಳಿದನು. ನಾನು ರಾಜಪುತ ಜಾತಿಗೆ ಸೇರಿದವನು, ರಜಪುತ, ಮತ್ತು ನನ್ನ ಮನೆ ಯಮುನಾ ನದಿಯ ಇನ್ನೊಂದು ಬದಿಯಲ್ಲಿದೆ. ಆದರೆ ನಾನು ವೈಷ್ಣವನ ಸೇವಕನಾಗಲು ಬಯಸುತ್ತೇನೆ ಅಂತ ಹೇಳ್ತಾರಂತೆ. ಇನ್ನು ನನಗೆ ಒಂದು ಕನಸು ಬಿತ್ತು ಮತ್ತು ಆ ಕನಸಿನ ಪ್ರಕಾರ ನಾನು ಇಲ್ಲಿಗೆ ಬಂದು ನಿಮ್ಮನ್ನು ಕಂಡುಕೊಂಡೆ. ಕನಸಲ್ಲಿ ಬಂದದಂತೆ ಅವರಿಗೆ. ಆ ಯಮುನಾ ನದಿ ಆಚೆಯಲ್ಲಿದ್ರೆ ಕನಸಲ್ಲಿ ಬಂದು ಅದಕ್ಕೋಸ್ಕರ ಹುಡುಕಿಕೊಂಡು ಇಲ್ಲಿಗೆ ಬರ್ತಾರೆ. ನಂತರ ಶ್ರೀ ಚೈತನ್ಯ ಮಹಾಪ್ರಭು ಕೃಷ್ಣದಾಸರನ್ನು ಅಪ್ಪಿಕೊಳ್ಳುವ ಮೂಲಕ ತಮ್ಮ ಕಾರಣವಿಲ್ಲದ ಕರುಣೆಯನ್ನು ದಯಪಾಲಿಸಿದರು. ಕೃಷ್ಣದಾಸರು ಪರಮ ಪ್ರೀತಿಯಿಂದ ಹುಚ್ಚರಾದರು ಮತ್ತು ನೃತ್ಯ ಮಾಡಲು ಮತ್ತು ಹರಿಯ ಪವಿತ್ರ ನಾಮವನ್ನು ಜಪಿಸಲು ಪ್ರಾರಂಭಿಸಿದರು. ಕೃಷ್ಣದಾಸನು ಭಗವಂತನೊಂದಿಗೆ ಅಕ್ರೂರ ತೀರ್ಥಕ್ಕೆ ಹಿಂದಿರುಗಿದನು ಮತ್ತು ಭಗವಂತನ ಆಹಾರದ ಅವಶೇಷಗಳನ್ನು ಅವನಿಗೆ ನೀಡಲಾಯಿತು. ಮರುದಿನ ಬೆಳಿಗ್ಗೆ ಕೃಷ್ಣದಾಸರು ಶ್ರೀ ಚೈತನ್ಯ ಮಹಾಪ್ರಭುಗಳೊಂದಿಗೆ ವೃಂದಾವನಕ್ಕೆ ಹೋಗಿ ತಮ್ಮ ನೀರಿನ ಪಾತ್ರೆಯನ್ನು ಹೊತ್ತುಕೊಂಡರು. ಹೀಗೆ ಕೃಷ್ಣದಾಸರು ಶ್ರೀ ಚೈತನ್ಯ ಮಹಾಪ್ರಭುಗಳೊಂದಿಗೆ ಇರಲು ತಮ್ಮ ಪತ್ನಿ, ಮನೆ ಮತ್ತು ಮಕ್ಕಳನ್ನು ತೊರೆದರು. ಎಲ್ಲವನ್ನು ಬಿಟ್ಟು ಬಿಡ್ತಾರೆ, ಭಗವಂತನ ಜೊತೆಗೆ ಹೋಗ್ತಾರೆ. ಭಗವಂತನ ನೀರಿನ ಪಾತ್ರೆಯನ್ನು ಹಿಡ್ಕೊಳ್ತಾರೆ. ಭಗವಂತ ಹೋದಲ್ಲೆಲ್ಲ ಎಲ್ಲಾ ಜನರು ಕೃಷ್ಣನು ಮತ್ತೆ ವೃಂದಾವನದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಎಂದು ಹೇಳಿದರು. ನೋಡಿ, ಎಲ್ರಿಗೆ ಭಗವಂತನ ಇರುವಿಕೆ ಅಲ್ಲಿ ಗೊತ್ತಾಗ್ತದೆ. ಭಗವಂತ ಪುನಃ ಬಂದಿದ್ದಾನೆ, ಕೃಷ್ಣ ಬಂದಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಒಂದು ದಿನ ಬೆಳಿಗ್ಗೆ ಅನೇಕ ಜನರು ಅಕ್ರೂರ ತೀರ್ಥಕ್ಕೆ ಬಂದರು. ಅವರು ವೃಂದಾವನದಿಂದ ಬರುತ್ತಿದ್ದಂತೆ ಅವರು ಗದ್ದಲದ ಶಬ್ದವನ್ನು ಮಾಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಿದ ನಂತರ ಎಲ್ಲಾ ಜನರು ಅವರ ಕಮಲದ ಪಾದಗಳಿಗೆ ನಮನ ಸಲ್ಲಿಸಿದರು. ಆಗ ಭಗವಂತ ಅವರನ್ನು, ನೀವೆಲ್ಲರೂ ಎಲ್ಲಿಂದ ಬಂದಿದ್ದೀರಿ ಎಂದು ಕೇಳಿದರು. ಜನರು ಉತ್ತರಿಸಿದರು, ಕೃಷ್ಣನು ಮತ್ತೆ ಕಾಳಿಯ ಸರೋವರದ ನೀರಿನ ಮೇಲೆ ತನ್ನ ತಾನು ನೃತ್ಯರಿಸಿಕೊಂಡಿದ್ದಾನೆ. ಅವನು ಕಾಳಿಯ ಸರ್ಪದ ಹೆಡೆಗಳ ಮೇಲೆ ನೃತ್ಯ ಮಾಡುತ್ತಾನೆ ಮತ್ತು ಆ ಹೆಡೆಗಳ ಮೇಲಿನ ರತ್ನಗಳು ಪ್ರಜ್ವಲಿಸುತ್ತಿವೆ. ಎಲ್ಲರೂ ಕೃಷ್ಣನನ್ನು ಸ್ವತಃ ನೋಡಿದ್ದಾರೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದನ್ನು ಕೇಳಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ನಗಲು ಪ್ರಾರಂಭಿಸಿದರು. ನಂತರ ಅವರು ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದರು. ಸತತ 3 ರಾತ್ರಿ ಜನರು ಕೃಷ್ಣನನ್ನು ನೋಡಲು ಕಾಳಿಯ ದಹಕ್ಕೆ ಹೋದರು ಮತ್ತು ಎಲ್ಲರೂ, ಈಗ ನಾವು ಕೃಷ್ಣನನ್ನು ನೋಡಿದ್ದೇವೆ ಎಂದು ಹೇಳುತ್ತಾ ಹಿಂದಿರುಗಿದರು. ಅವರಿಗೆ ಕೃಷ್ಣನಾಗಿ ಕಾಣ್ಬೇಕು ಚೈತನ್ಯ ಮಹಾಪ್ರಭುಗಳು ಅಲ್ಲಿಯ ಜನರಿಗೆ. ಎಲ್ಲರೂ ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಂದೆ ಬಂದು, ಈಗ ನಾವು ಶ್ರೀಕೃಷ್ಣನನ್ನು ನೇರವಾಗಿ ನೋಡಿದ್ದೇವೆ ಎಂದು ಹೇಳಿದರು. ಹೀಗೆ ವಿದ್ಯೆಯ ದೇವತೆಯ ಕರುಣೆಯಿಂದ ಅವರು ಸತ್ಯವನ್ನೇ ಮಾತನಾಡುವಂತೆ ಮಾಡಲಾಯಿತು. ವಿದ್ಯೆಯ ದೇವತೆಯ ಕರುಣೆಯಂತೆ ಸತ್ಯವನ್ನೇ, ಅಂದ್ರೆ ಭಗವಂತನನ್ನೇ ಕಾಣುವಂತೆ ಅವರಿಗೆ ಕಾಣ್ತದೆ ಅಲ್ಲಿ. ಸತ್ಯವನ್ನೇ ಮಾತಾಡುವಂತೆ. ಜನರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಿದಾಗ ಅವರು ನಿಜವಾಗಿಯೂ ಕೃಷ್ಣನನ್ನು ನೋಡಿದರು. ಅಲ್ಲಿ ಕೃಷ್ಣನನ್ನು ಕಾಣ್ತಾರೆ. ಆದರೆ ಅವರು ತಮ್ಮದೇ ಆದ ಅಪೂರ್ಣ ಜ್ಞಾನವನ್ನು ಅನುಸರಿಸುತ್ತಿದ್ದರಿಂದ ಅವರು ತಪ್ಪಾದ ವಿಷಯವನ್ನು ಕೃಷ್ಣ ಎಂದು ಸ್ವೀಕರಿಸಿದರು. ಆ ಸಮಯದಲ್ಲಿ ಬಲಭದ್ರ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲದಲ್ಲಿ ಒಂದು ವಿನಂತಿಯನ್ನು ಮಾಡಿದರು. ಅವರು, ದಯವಿಟ್ಟು ನನಗೆ ಶ್ರೀಕೃಷ್ಣನನ್ನು ನೇರವಾಗಿ ನೋಡಲು ಅನುಮತಿ ನೀಡಿ ಎಂದು ಹೇಳಿದರು. ಅವರಿಗೆ ಕೃಷ್ಣನನ್ನು ನೇರವಾಗಿ ನೋಡ್ಬೇಕು ಅಂತ ಆಸೆ ಅಂತೆ. ಮಹಾಪ್ರಭುಗಳ ಪಾದಕಮಲಗಳನ್ನು ವಿನಂತಿಯನ್ನು ಮಾಡಿದರು. ಬಲಭದ್ರ ಭಟ್ಟಾಚಾರ್ಯರು, ದಯವಿಟ್ಟು ನನಗೆ ಶ್ರೀಕೃಷ್ಣನನ್ನು ನೇರವಾಗಿ ನೋಡಲು ಅನುಮತಿ ಕೊಡಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ನೋಡ್ತಾ ಇದ್ದಾರೆ.
ಸ್ವತಃ ಕೃಷ್ಣನನ್ನೇ ಕಾಣ್ಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಬಲಭದ್ರ ಭಟ್ಟಾಚಾರ್ಯರು ಕಾಳಿಯ ದಹದಲ್ಲಿ ಕೃಷ್ಣನನ್ನು ನೋಡಲು ಕೇಳಿಕೊಂಡಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಕರುಣೆಯಿಂದ ಅವರ ಕಪಾಳ ಮೋಕ್ಷ ಮಾಡಿ, ನೀನು ವಿದ್ವಾಂಸ, ಆದ್ರೆ ಇತರ ಮೂರ್ಖರ ಹೇಳಿಕೆಗಳಿಂದ ಪ್ರಭಾವಿತನಾಗಿ ಮೂರ್ಖನಾದೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಕೃಷ್ಣ ಏಕೆ ಕಾಣಿಸಿಕೊಳ್ಳುತ್ತಾನೆ? ತಪ್ಪು ತಿಳಿದುಕೊಂಡ ಮೂರ್ಖರು ಕೇವಲ ಆಂದೋಲನವನ್ನು ಉಂಟು ಮಾಡುತ್ತಿದ್ದಾರೆ ಮತ್ತು ಗಲಭೆಯನ್ನು ಸೃಷ್ಟಿಸುತ್ತಿದ್ದಾರೆ. ಅಂದ್ರೆ ಕೃಷ್ಣ ಯಾಕೆ ಕಲಿಯುಗದಲ್ಲಿ ಕಾಣಿಸಿಕೊಳ್ತಾನೆ? ಅವರು ಮೂರ್ಖರಿದ್ದಾರೆ, ಅದಕ್ಕೆ ಅವರು ಆಂದೋಲನವನ್ನು ಮಾಡಿದ್ದಾರೆ, ಗಲಭೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ತಾನು ಅನ್ನೋದನ್ನು ತೋರ್ಪಡಿಸುವುದಿಲ್ಲ. ಎಚ್ಚರಾಗಬೇಡ, ಇಲ್ಲಿ ಕುಳಿತುಕೊಳ್ಳಿ, ನಾಳೆ ರಾತ್ರಿ ನೀನು ಕೃಷ್ಣನನ್ನು ನೋಡಲು ಹೋಗುತ್ತೀಯಾ ಅಂತ ಹೇಳ್ತಾರೆ. ಮರುದಿನ ಬೆಳಿಗ್ಗೆ ಕೆಲವು ಗೌರವಾನ್ವಿತ ಸಜ್ಜನರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬಂದರು ಮತ್ತು ಭಗವಂತ ಅವರನ್ನು, ನೀವು ಕೃಷ್ಣನನ್ನು ನೋಡಿದ್ದೀರಾ ಎಂದು ಕೇಳಿದನು. ಆ ಗೌರವಾನ್ವಿತ ಸಜ್ಜನರು ಉತ್ತರಿಸಿದರು, ಕಾಳಿಯ ಸರೋವರದಲ್ಲಿ ರಾತ್ರಿಯಲ್ಲಿ ಒಬ್ಬ ಮೀನುಗಾರನು ತನ್ನ ದೋಣಿಯಲ್ಲಿ ಪಂಜು ಹಚ್ಚಿ ಅನೇಕ ಮೀನುಗಳನ್ನು ಹಿಡಿತಾನಂತೆ. ಕಾಳಿಯ ಸರೋವರದಲ್ಲಿ ಮೀನು ಹಿಡಿತಾ ಇರ್ತಾನಂತೆ ಒಬ್ಬ ಮೀನುಗಾರ. ದೂರದಿಂದ ನೋಡುವಾಗ ಜನರು ಕಾಳಿಯ ಸರ್ಪದ ದೇಹದ ಮೇಲೆ ಕೃಷ್ಣನ ನೃತ್ಯ ಮಾಡುವುದನ್ನು ನೋಡುತ್ತಿದ್ದೇವೆಂದು ತಪ್ಪಾಗಿ ಭಾವಿಸುತ್ತಾರೆ. ಈ ಮೂರ್ಖರು ದೋಣಿ ಕಾಳಿಯ ಸರ್ಪವೆಂದು ಅವ ಮೀನ್ ಹಿಡಿತಾನಲ್ವಾ, ಆ ಪಂಜೆ ಹಿಡ್ಕೊಂಡು ಆ ಮೀನ್ ಹಿಡಿಯುವುದನ್ನು ನೋಡಿ ಅವನೇ ಕೃಷ್ಣ ಅಂತ ತಪ್ಪಾಗಿ ತಿಳ್ಕೊಂಡು ಹೇಳ್ತಾರಂತೆ. ಈ ಮೂರ್ಖರು ದೋಣಿ ಕಾಳಿಯ ಸರ್ಪವೆಂದು, ಪಂಜಿನ ದೀಪವೇ ಅವನ ಹೆಡೆಗಳ ಮೇಲಿನ ರತ್ನವೆಂದು ಭಾವಿಸುತ್ತಾರೆ. ಜನರು ಮೀನುಗಾರನನ್ನು ಕೃಷ್ಣನೆಂದು ತಪ್ಪಾಗಿ ಭಾವಿಸುತ್ತಾರೆ. ಅದನ್ನು ಇವರಿಗೆ ಹೇಳುದು ಬಲಭದ್ರ ಭಟ್ಟಾಚಾರ್ಯಗೆ, ಅವರು ತಪ್ಪಾಗಿ ಈ ಮೂರ್ಖರು ಹೇಳ್ತಿದ್ದಾರೆ ಅಂತ. ವಾಸ್ತವವಾಗಿ ಶ್ರೀಕೃಷ್ಣನ ವೃಂದಾವನಕ್ಕೆ ಮರಳಿದ್ದಾನೆ, ಅದು ಸತ್ಯ, ಮತ್ತು ಜನರು ಅವನನ್ನು ನೋಡಿದ್ದಾರೆ ಎಂಬುದು ಸತ್ಯ. ಆದರೆ ಅವರು ಕೃಷ್ಣನನ್ನು ಎಲ್ಲಿ ನೋಡುತ್ತಿದ್ದಾರೆ ಎಂಬುದು ಅವರ ತಪ್ಪು. ಅದು ಒಣಗಿದ ಮರವನ್ನು ವ್ಯಕ್ತಿ ಎಂದು ಪರಿಗಣಿಸಿದಂತೆ. ಒಣಗಿದ ಮರವನ್ನು ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಹೇಗೆ? ಆ ತರ ಕೃಷ್ಣನನ್ನು ನೋಡಿದ್ದೇನೆ ಅಂತ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಇಲ್ಲಿ ಭಗವಂತ ಬಂದದ್ದು ಹೌದು, ಆದ್ರೆ ಅವರನ್ನೇ ಹೇಳ್ತಾ ಇಲ್ಲ, ಅವರು ಆ ಮೀನುಗಾರನನ್ನು ನೋಡಿ ಹೇಳ್ತಾ ಇದ್ದಾರೆ. ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು, ನೀವು ಕೃಷ್ಣನನ್ನು ನೇರವಾಗಿ ಎಲ್ಲಿ ನೋಡಿದ್ದೀರಿ ಎಂದು ಕೇಳಿದರು. ಆಗ ಜನರು, ನೀವು ಕೃಷ್ಣನ ಅವತಾರವಾಗಿ ವೃಂದಾವನದಲ್ಲಿ ಕಾಣಿಸಿಕೊಂಡಿದ್ದೀಯಾ, ನಿನ್ನನ್ನು ನೋಡುವುದರಿಂದಲೇ ಎಲ್ಲರೂ ಮುಕ್ತರಾದರು ಎಂದು ಹೇಳಿದರು. ಜನರು ಹೇಳ್ತಾರಂತೆ, ನೀವೇ ಕೃಷ್ಣನ ಅವತಾರವಾಗಿ ಬೃಂದಾವನಕ್ಕೆ ಕಾಣಿಸಿಕೊಂಡಿದ್ದೀರಿ ಅಂತ ಹೇಳ್ತಾರೆ. ನಿನ್ನನ್ನು ನೋಡಿರುವುದರಿಂದಲೇ ಎಲ್ಲರೂ ಮುಕ್ತರಾದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಕ್ಷಣವೇ ಉದ್ಗರಿಸಿದರು, ಎಷ್ಟು ವಿಷ್ಣು ವಿಷ್ಣು, ನನ್ನನ್ನು ದೇವೋತ್ತಮ ಪರಮಪುರುಷ ಎಂದು ಕರೆಯಬೇಡಿ. ಒಬ್ಬ ಜೀವ ಯಾವುದೇ ಸಮಯದಲ್ಲಿ ಕೃಷ್ಣನಾಗಲು ಸಾಧ್ಯವಿಲ್ಲ. ನಾನು ಜೀವಿ, ಸಾಮಾನ್ಯ ಮನುಷ್ಯ, ನಾನು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೇಳ್ಬೇಡಿ ಅಂತ ಮಾತನ್ನು ಹೇಳ್ಬೇಡಿ ಅಂತ ಹೇಳ್ತಾರೆ. ಇದು ನಾಳೆಗೆ ನಿಜವಾಗಿ ಇಲ್ಲಿಂದ 110 ಮಾತ್ರ ಹೇಳಿದ್ದಾರೆ ಮಾತಾಜಿ ಇವತ್ತು, ಆದ್ರೆ ಟೈಮ್ ಆಗ್ಲಿಲ್ಲ, ಇನ್ನು 1/4 ಗಂಟೆ ಇದೆ. ನೀವು ಆ ಪದ್ಯ ಹೇಳುದಿಲ್ಲ ಮಾತಾಜಿ, ಪದ್ಯವನ್ನು ಸ್ಟಾರ್ಟ್ ಹೇಳಿಸ್ಬೇಕು ಅಂತೆ. ಈಗ ಹೇಳಿದ್ದಾನೆ, ಇಲ್ಲಿಗೆ ನಿಲ್ಲಿಸ್ತೇನೆ. 110ರವರೆಗೆ ನಿಮ್ಮಲ್ಲೇ ಉಂಟಲ್ಲ, ಶೇರ್ ಮಾಡಿ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸೋಣ, ನಾಳೆ ಮುಂದುವರಿಸುವ. ಸಿಕ್ಕಿತಾ? ಸಿಕ್ತು, ಹೋಯ್ತು. 1 ನಿಮಿಷ ಮಾಡ್ಬೇಕಾ? 1 ನಿಮಿಷ.
ಎಲ್ಲರೂ ಅಟೆಂಡೆನ್ಸ್ ಹಾಕಿ. ನಿಮ್ಮ ಹೆಸರಲ್ಲಿ ಇದೆ ಅದು ಹುಡುಕುದು, ನಿಮ್ಮ ಹೆಸರನ್ನು ನಾನೇ ಹಾಕ್ಬೇಕಾ? ಒಮ್ಮೆ ಸಿಕ್ಕಿತು ಮಾತಾಜಿ ಎಲ್ಲ ಉಂಟು, ಹಾಕ್ತಿರಾದ್ರೆ ಇಲ್ಲಾಂದ್ರೆ ಒಮ್ಮೆ ಸೆಂಡ್ ಮಾಡಿದ್ರೆ ಮೇಲೆ ಬರ್ತದೆ ನಿಮ್ಮ ಹೆಸರು. ನಿನ್ನೆ ಸೆಂಡ್ ಮಾಡಿದ್ದು. ಹೌದು, ನನಗೆ ನಿಮ್ಮ ಹೆಸರು ಟೈಪ್ ಮಾಡ್ಲಿಕ್ಕೆ ನನ್ನ ಲ್ಯಾಪ್ಟಾಪ್ ಬಂತು ಬಿಡಿ. ಬಂತಾ? ಓಕೆ. ಇದೆ ಅಲ್ವಾ? ಬಂದಿಲ್ಲ ಬಂದಿಲ್ಲ. ಬರ್ತದೆ ಅಂತ. ಬಂತು ಮಾತಾಜಿ. ಮಾತಾಜಿ ನೆನ್ನೆ ನಂದು ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ವೈಫೈ ಹೋಗಿತ್ತು, ಹಾಕ್ಲಿಕ್ಕಾಗ್ಲಿ, ಏನ್ ಮಾಡೋಣ ಮಾತಾಜಿ? ನೆನ್ನೆ ಮಾತಾಜಿ. ಆಯ್ತು, ಮಾತಾಜಿ ಎಷ್ಟು ಜನ ಬಂದಾರ ಅಂತ ಲೆಕ್ಕ ತಕೊಳ್ತಾರೆ. ಹೇಳಿ. ಸರಿ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಒಬ್ಬೊಬ್ಬರು ಹೇಳಿ ನೋಡ, ಒಬ್ಬೊಬ್ಬರು ಹೇಳಿ. ಲಲಿತಾ ಮಾತಾಜಿ ಇದ್ದೀರಾ? ಒಂದ್ ನಿಮಿಷ ಮಾತಾಜಿ, ಒಂದು ನಿಮಿಷ ಮಾತಾಜಿ. ಯಾರು? ಪ್ರವೀಣ ಮಾತಾಜಿ ಇದ್ದೀರಾ? ಕೃಷ್ಣ ಮಾತಾಜಿ. ಒಂದು ಚರಣ ಹೇಳಿ ಮಾತಾಜಿ, ಅವ್ರು ರಿಪೀಟ್ ಮಾಡ್ಲಿ, ಆಗ ಸರಿ ಆಗ್ತದೆ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಶಚಿ ಸುತಾಷ್ಟಕಂ ಸಾರ್ವಭೌಮ ಭಟ್ಟಾಚಾರ್ಯ ವಿರಚಿತ. ನವ ಗೌರವರಂ ನವ ಪುಷ್ಪಶರಂ ನವ ಭಾವಧರಂ ನವ ಲಾಸ್ಯಪರಂ ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ ನವ ಗೌರವರಂ ಗೌರವರಂ ನವ ಪುಷ್ಪಶರಂ ನವ ಭಾವಧರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ ನವ ಪ್ರೇಮಯುತಂ ನವನೀತ ಶತಂ ನವ ವೇಷಕೃತಂ ನವ ಪ್ರೇಮರಸಂ ನವಧಾವಿಲಸತ್ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ ನವ ಪ್ರೇಮಯುತಂ ನವನೀತ ಸುಚಂ ನವ ವೇಷಕೃತಂ ನವ ಪ್ರೇಮರಸಂ ನವದಾವಿಲಸತ್ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ ಹರಿ ಭಕ್ತಿ ಪರಂ ಹರಿನಾಮಧರಂ ಕರಜಪ್ಯಕರಂ ಹರಿನಾಮಪರಂ ನಯನೆ ಸತತಂ ಪ್ರಣಯಾಶ್ರುಧರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ ಹರಿಭಕ್ತಿ ಪರಂ ಹರಿನಾಮಧರಂ ಕರಜಪ್ಯಕರಂ ಹರಿನಾಮಪರಂ ನಯನೆ ಸತತಂ ಪ್ರಣಯಸುಧರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ
ಸತತಂ ಜನತಾ ಭವತಾಪಹರಂ ಪರಮಾರ್ಥ ಪರಾಯಣ ಲೋಕಗತಿಂ ನವಲೇಹಕರಂ ಜಗತ್ತಾಪಹರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಸತತಂ ಜನತಾ ಭವತಾಪಹರಂ ಪರಮಾತ್ಮಪರಾಯಣ ಲೋಕಗತಿಂ ನವಲೇಹಕರಂ ಜಗತ್ತಾಪಹರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಮೇಲೆ ಮಾಡಿ ಮಾತಾಜಿ. ನಿಜ ಭಕ್ತಿ ಕರಂ ಪ್ರಿಯ ಚಾರುತರಂ ನಟನರ್ತನ ನಾಗರ ರಾಜಕುಲಂ ಕುಲ ಕಾಮಿನಿ ಮಾನಸ ಲಾಸ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ನಿಜಭಕ್ತಿಕರಂ ಪ್ರಿಯ ಚಾರುತರಂ ನಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಕರತಾಲವಲಂ ಕಲಕಂಠರವಂ ಮೃದುವಾದ್ಯ ಸುವೀಣಿ ಕಯಾ ಮಧುರಂ ನಿಜ ಭಕ್ತಿ ಗುಣಾವೃತ ನಾಟ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ನಾಟ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಯುಗಧರ್ಮಯುತಂ ಪುನರ್ನಂದಸುತಂ ಧರಣಿ ಸುಚಿತ್ರಂ ಭವ ಭಾವೋಚಿತಂ ತನುಧ್ಯಾನಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. అరుణం నయనం చరణం వసనం వదనే స్ఖలితం స్వకనామధరం కురుతే సురసం జగత జీవనం ప్రణమామి శచీసుత గౌరవరం ప్రణమామి శచీసుత గౌరవం. పుణ్యం తనక ఈ పద్యం చెప్పే చెప్పాలి. అరుణం నయనం చరణం వసనం వసనే సకలితం నామధరం కురుతే సురసం జగతా జీవనం ప్రణమామి శచీసుత గౌరవరం ప్రణమామి శచీసుత గౌరవరం. మరి ಭುವನೋಳನ್ನ ಯಾರಾದ್ರೂ ಓದಿ ಒಬ್ರು ಅರ್ಥ. ಅವನ ಮೈಬಣ್ಣವು ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿಯುತ್ತಾನೆ. ಅವನು ನವೀನವಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ
ಹೊಸದಾದ ಹಾಸ್ಯಗಳನ್ನು ಮಾಡುತ್ತಾನೆ. ಅವನ ಪ್ರಕಾಶಮಾನವಾದ ಕಾಂತಿಯು ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಶಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಅವನು ಧನ್ಯವಾದಗಳು. ಸದಾ ಹೊಸತಾಗಿರುವ ಭಗವತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸಿರುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಗಳನ್ನು ಪಾಲಿಸುವಾಗ ಅವನು ನವವಿಧಗಳಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮಮಯ ಸ್ವಭಾವವು ವ್ಯಾಪಿಸಿರುತ್ತದೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಅವನು ಕೃಷ್ಣ. ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿರುತ್ತಾನೆ. ಅವನು ಸದಾ ನಾಮಗಳನ್ನು ಶ್ರೀಹರಿಯ ನಾಮಗಳನ್ನು ಜಪಿಸಿರುತ್ತಾನೆ. ಅವನ ಕೈಗಳ ಬೆರಳುಗಳ ಮೇಲೆ ಇರಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ನೆಕ್ಸ್ಟ್ ಕೃಷ್ಣ. ಈಗ ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದು ಹಾಕುತ್ತಾನೆ. ಪರಮಾರ್ಥದ ಪಾರಾಯಣದಲ್ಲಿ ಮಗ್ನನಾಗಿರುವವನು ಜೀವನದ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಜೇನುಹುಳಗಳಂತೆ ಆಗಬೇಕೆಂದು ಎಲ್ಲರನ್ನೂ ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು ಜ್ವರವನ್ನು ನಂದಿಸುತ್ತಾನೆ. ಆ ಸಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಎಲ್ರು ಏನಾಗ್ಬೇಕಂತ ಹೇಳಿದಾರೆ ಇದರಲ್ಲಿ? ಜೇನುಹುಳ. ಕೃಷ್ಣನ ಪ್ರೇಮ ಪಡೆಯಲಿಕ್ಕೆ ನಾವು ಜೇನುಹುಳಗಳು ಹೇಗೆ ಬುತ್ತಿಗೆ ಬೀಳ್ತಾವ ನೋಡಿ, ಹಾಗೆ ಆಗ್ಬೇಕಂತ. ಇದೊಂದು ಓದಿ. ಇನ್ನೊಬ್ರು ಓದಿ. ಓದಿ. ತನ್ನೆಡೆಗಿನ ಶುದ್ಧ ಭಕ್ತಿಯನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ. ತನ್ನ ನಾಟ್ಯ ನೃತ್ಯಗಳಿಂದ ಮನ್ಮಥರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತಿಯರ ಮನಗಳನ್ನು ನಾಟ್ಯ ಮಾಡಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ನೆಕ್ಸ್ಟ್ ಅವನ ಕಂಠವು ಮಧುರವಾದ ಧ್ವನಿಗಳನ್ನು ಹೊರಸೂಸುವಂತೆಯೇ ಅವನು ಕರತಾಳಗಳನ್ನು ನುಡಿಸುತ್ತಾನೆ ಹಾಗೂ ವೀಣೆಯ ಕಂಪನದ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನ ಭಕ್ತಿ ಸೇವೆಯ ಸ್ವರೂಪಗಳನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಸಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಶ್ರೀ ಗೌರವ ಗೌರ ಬಿಳಿ ಬಣ್ಣ ಗೌರನಿಗೆ. ನೆಕ್ಸ್ಟ್ ಓದಿ. ಓದ್ಲಾ ಮಾತಾಜಿ? ಓದಿ. ಕಲಿಯುಗದ ಧಾರ್ಮಿಕ ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹುದು. ಅವನ ಪ್ರಜ್ಞೆಯು ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಗಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ, ನಡುಗುತ್ತವೆ. ಜಗತ್ತಿನಾದ್ಯ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ನೀವು ಓದಿ. ಓದ್ತಾ ಇದ್ರಲ್ಲ, ಒಮ್ಮೆ ಓದಿ. ಮಾತಾಜಿ ಏನೋ ಹೇಳ್ತಿದ್ರಿ ನೀವು, ಶಕುಂತಲಾ ಮಾತಾಜಿ. ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ
ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ, ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಶಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನಾನೇನ್ ಹೇಳ್ದೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸದಾ ಅವನು ಕೃಷ್ಣನ ಧ್ಯಾನದಲ್ಲಿ ಇರ್ತಾನೆ ಅಂತ ಹೇಳಿದ್ದಾರೆ. ಅಂದ್ರೆ ರಾಧಾರಾಣಿ ಆಗಿರ್ತಾರಲ್ಲ ಅವರು, ರಾಧಾರಾಣಿಯ ಭಾವದಲ್ಲಿ ಇರುವುದ್ರಿಂದ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನರಾಗಿರುತ್ತಾನೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರ್ತಾನೆ ಹೇಳಿದ್ದು. ಹರೇ ಕೃಷ್ಣ. ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಂದ್ರೆ ಮಾತಾಜಿ, ದಿನ ಕೇಳಲೇಬೇಕು ಇದನ್ನ. ಅಟ್ಲೀಸ್ಟ್ ಅರ್ಥ ಆದ್ರೂ ನಾವು ಓದ್ಲೇಬೇಕು. ಎಲ್ಲರಿಗೆ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಅಟೆಂಡೆನ್ಸ್ ಕೃಷ್ಣ. ಎಲ್ಲ ಹಾಕಿದ್ರಾ? ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. 10 ನಿಮಿಷ ಇದೆ ಇನ್ನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. 10 ನಿಮಿಷ ಇಲ್ಲ, 1 ನಿಮಿಷ ಇರುದು. ಹೌದಾ? ಹೌದು ಮಾತಾಜಿ, ನನ್ನ ಕಣ್ಣು ಕಾಣಲಿಲ್ಲ. ಒಂದೇ ನಿಮಿಷ. ಅಪರಿಪೂರ್ಣ ಕಣ್ಣುಗಳು, ಅಪರಿಪೂರ್ಣ. ವಾಂಚಕಲ್ಪತರು ಹೇಳಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೆ ಜೈ. ರಾಧಾ ಗೋವಿಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ. ಚೈತನ್ಯ ಮಹಾಪ್ರಭು ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. 1 ನಿಮಿಷ ಅಟೆಂಡೆನ್ಸ್ ಹಾಕ್ಬಿಡ್ತೀರಿ ಮಾತಾಜಿ? ಧನ್ಯವಾದಗಳು. ನೀವೆಲ್ಲ ಅಟೆಂಡ್ ಮಾಡ್ತಿರಲ್ಲ, ನಿಮ್ಗೆ ಧನ್ಯವಾದ. ನೀವು ಬರದಿದ್ರೆ ಯಾರಿಗೆ ಹೇಳುವಂತದ್ದು ಅಲ್ವಾ? ನಿಮಗೆ ಧನ್ಯವಾದಗಳು. ದಿನಾ ಕೇಳ್ತಾ ಇದ್ದೇವಲ್ಲ, ಇದು ಒಂದು ರುಚಿ, ಆಸಕ್ತಿ. ಹೌದು, ಅದು ಆ ಟೈಮ್ಗೆ ಹಾಕ್ಬಿಟ್ಟು ಕೇಳ್ಬೇಕು ಮಾತಾಜಿ, ಇಲ್ದಿದ್ರೆ ಆಗಲ್ಲ. ಹೌದು, ಓದ್ಲಿಕ್ಕೆ ಆಗುದಿಲ್ಲ ನಮ್ಗೆ ಈ ತರ ಅಂತ ಕೇಳ್ಕೊಳ್ಳು. ಹರೇ ಕೃಷ್ಣ. ಓಪನ್ ಮಾಡಿದ್ರೆ ಸಾಕು ಮಾತಾಜಿ. ಆಯ್ತು ಮಾತಾಜಿ, ಹಾಕಿದ್ದಾಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ.